ಕರ್ನಾಟಕ ಮುಸ್ಲಿಂ ಜಮಾತ್ ಕೋಟೆಗಾರ ಗ್ರಾಮ ಸಮಿತಿ ಇದರ ಅಧ್ಯಕ್ಷರಾದ ಅಹಮದ್ ಹಾಜಿ ಅಜ್ಜಿನಡಕ ಅವರು ವೇದಿಕೆಯಲ್ಲಿದ್ದಾರೆ. ಅಲ್ಲಾಹು ಎಲ್ಲ ರೀತಿಯ ಬರಕತ್ತು ಖೈರನ್ನು ನೀಡಲಿ ಎಂದು ಪ್ರಾರ್ಥಿಸಿದ ಅವರಿಗೆ ಸಹ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ತರ ಇಲ್ಲಿ ನಮಗೆ ಪ್ರಾಸ್ತಾವಿಕ ಭಾಷಣಗಳಿಗೆ ಬಂದಂತಹ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಪರಿಚಯ ಇರುವಂತಹ ಒಂದು ದೊಡ್ಡ ಗಣ್ಯ ವ್ಯಕ್ತಿ ಆಗಿದ್ದಾರೆ. ಮುಸಲ್ಮಾನರಿಗೂ ಎಲ್ಲರಿಗೂ ಒಂದು ಅಭಿಮಾನಕರವಾದ ಒಂದು ವ್ಯಕ್ತಿತ್ವ ಆಗಿದೆ ನಮ್ಮ ಬಹುಮಾನರಾದ ಶಾಫಿ ಸೈದ್ ಉಸ್ತಾದ್ ಅವರುಗಳು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಇನ್ನು ಹಲವಾರು ವರ್ಷ ಕಾಲ ಪವಿತ್ರವಾದ ದೀನಿಗೆ ಬೇಕಾಗಿ ಖಿದ್ಮತ್ ಗೈಯಲು ಅಲ್ಲಾಹ್ ಸರ್ವಶಕ್ತನಾದ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸ್ತಾ ಅವರನ್ನು ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಗೈಯುತ್ತೇನೆ. ಅದೇ ತರ ನಮ್ಮ ವೇದಿಕೆಯಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಹೇಳಿ ನನ್ನ ಈ ಸಮಯವನ್ನು ಕಳಂಕ ಪಡಲಿಕ್ಕೆ ನಾನು ಇಚ್ಛಿಸುವುದಿಲ್ಲ. ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಲಿ ಕುಂಜಿಬಾರ್ ಅಧ್ಯಕ್ಷರು ಕರ್ನಾಟಕ ಮುಸ್ಲಿಂ ಜಮಾತ್ ಉಳ್ಳಾಳ ತಾಲೂಕು ಸಮಿತಿ ಅವರಿದ್ದಾರೆ. ಅದೇ ತರ ಅಬ್ದುಲ್ ರಹಮಾನ್ ಕರ್ನಾಟಕ ಮುಸ್ಲಿಂ ಜಮಾತ್ ರಾಜ್ಯ ಸಮಿತಿ ಅವರು ಸಹ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅದೇ ತರ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಈ ವೇದಿಕೆಯಲ್ಲಿ ಆಶಂಸಾ ಭಾಷಣ ಹೇಳಿದ್ದಾರೆ. ಬಹುಮಾನರಾದ ಉಮರ್ ಮಾಸ್ಟರು ಅವರು ಸಹ ಇದ್ದಾರೆ. ಅದೇ ತರ ಹಲವಾರು ವ್ಯಕ್ತಿಗಳು ಎಲ್ಲರ ಹೆಸರನ್ನು ಎತ್ತಿ ಹೇಳಲಿಕ್ಕೆ ಆಸೆ ಉಂಟು, ಆದ್ರೆ ಈ ಒಂದು ಸಮಯವು ಅದಕ್ಕೆ ಒತ್ತು ಬರುವುದಿಲ್ಲ. ಇಲ್ಲಿ ಸ್ವಾಗತ ಭಾಷಣ ಮಾಡಿ ಈ ಸಮಯವನ್ನು ನಷ್ಟಪಡಿಸುವುದಕ್ಕಿಂತ ಒಳ್ಳೆಯದು ಗಣ್ಯ ವ್ಯಕ್ತಿಗಳಿಗೆ ಈ ಒಂದು ಸಮಯವನ್ನು ಬಿಟ್ಟು ಕೊಡುವುದಾಗಿದೆ. ಅದೇ ತರ ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ದೀರ್ಘಾಯುಷು ಆಫಿಯತ್ ಆಯುಷು ನೀಡಲಿ, ಅವರಿಗೆ ಜೀವನದಲ್ಲಿ ಖೈರು ಬರಕತ್ತು ರಾಹತ್ ಸಂತೋಷವನ್ನು ಅಲ್ಲಾಹ್ ಕೊಡಲಿ ಎಂದು ಪ್ರಾರ್ಥಿಸ್ತಾ ಅವರನ್ನು ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಗೈಯುತ್ತೇನೆ. ಅದೇ ತರ ಇಲ್ಲಿ ಒತ್ತು ಸೇರಿದಂತಹ ಎಲ್ಲ ಹಿರಿಯ ಮತ್ತು ಕಿರಿಯ ಎಲ್ಲ ವ್ಯಕ್ತಿಗಳಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳ್ತಾ ನನ್ನ ಈ ಪುಟ್ಟ ಸ್ವಾಗತ ಭಾಷಣಕ್ಕೆ ವಿರಾಮ ಹಾಕ್ತೇನೆ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಕೇಂದ್ರ ಬಿಂದು ಅಂತ ಬಹುಮಾನ್ಯರಾದ ಕರ್ನಾಟಕ ಮುಸ್ಲಿಂ ಜಮಾತ್ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಹುಮಾನ್ಯರಾದ ಶಾಫಿ ಸೈದ್ ಉಸ್ತಾದ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಲ್ ಫಾಯಿಜೀನ ಬಿರಿಲ್ಲಲ್ಲಾಹು ಅಮ್ಮಾ ಬಅದ್. ಅಲ್ಹಮ್ದುಲಿಲ್ಲಾಹ್, ಕರ್ನಾಟಕ ಮುಸ್ಲಿಂ ಜಮಾತ್ ಇದರ ಉಳ್ಳಾಲ ತಾಲೂಕು ಒಳಪಟ್ಟಂತಹ ಕೋಟೆಕಾರು ಗ್ರಾಮ ಸಮಿತಿ ಹಮ್ಮಿಕೊಂಡಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ನನ್ನೊಂದಿಗೆ ತಾಲೂಕು ಅಧ್ಯಕ್ಷರಾದಂತಹ ಅಲಿ ಕುಂಜಿಪಾರೆಯವರು ಸರಿಸುಮಾರು 15 ದಿವಸ ಮುಂಚೆ ಫೋನ್ ಮಾಡಿ ಕೇಳಿದರು ಒಂದು ಡೇಟ್ ಬೇಕು ಅಂತ ಹೇಳಿ. ನಾನು ಹೇಳಿದ್ರೆ 1ನೇ ತಾರೀಕಿಗೆ ಮಂಗಳೂರಲ್ಲಿ ನಮ್ಮ ಸಹಾಯ ತಂಡ 1,000 ಕಿಟ್ ವಿತರಣೆ ಇದೆ. ಅದರೊಟ್ಟಿಗೆ ಒಂದು ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮವೂ ಇದೆ. ಆವತ್ತು ಬರ್ತೇನೆ. ಆದರೂ ನೀವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾದ್ರೆ ನಿಮಗೆ ಬೇಕಾದಂತ ಒಂದು ದಿನಾಂಕದಲ್ಲೇ ಕಾರ್ಯಕ್ರಮ ಮಾಡಿದ್ದೇ ಇದೆ. ಅಲಿ ಕುಂಜಿಪಾರೆ ಅವರು ಇಲ್ಲಿನ ನಮ್ಮ ಮುಸ್ಲಿಂ ಜಮಾತಿನ ನಾಯಕರೊಂದಿಗೆ ಸಮಾಲೋಚನೆ ಮಾಡಿ ಇಲ್ಲ ಇವತ್ತೇ ಹಿಂದೆ ನಡೀಬೇಕು ಅಂತ ತೀರ್ಮಾನ ಮಾಡಿದರು. ನಾನು ಇವತ್ತು ಅರ್ಜೆಂಟಾಗಿ ನನಗೆ ಬೆಂಗಳೂರು ಹೋಗಬೇಕು. ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬಾ ಖುಷಿ ಆಯಿತು. ಒಂದನೇದು, ಈ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಪರಿಶುದ್ಧ ಇಸ್ಲಾಮಿನ ಸಿದ್ಧಾಂತಗಳನ್ನು ಪ್ರಚಾರ ಪಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಓರ್ವ ದೊಡ್ಡ ನಾಯಕರ ಹೆಸರಲ್ಲಿ ಈ ಒಂದು ಸೆಂಟರ್ ನಡೀತಾ ಇದೆ. ಬರೇ ಉಳ್ಳಾಲ ಪ್ರದೇಶದವರಿಗೆ ಮಾತ್ರ ಅಲ್ಲ, ಈ ಕರಾವಳಿ ಪ್ರದೇಶ ಮಾತ್ರ ಅಲ್ಲ, ಕರ್ನಾಟಕದ ಮುಸ್ಲಿಂ ಸಮುದಾಯದ ಧಾರ್ಮಿಕ ಪ್ರಗತಿಯ ಅತಿ ದೊಡ್ಡ ಕೊಡುಗೆ ನೀಡಿದಂತಹ ಓರ್ವ ಮಹಾನುಭಾವರಾಗಿದ್ದಾರೆ ಸೈಯದ್ನಾ ತಾಜುಲ್ ಉಲಮಾ क़द्दसल्लाहु ಸಿರ್ರಹು. ಅವರ ಹೆಸರಲ್ಲಿ ಒಂದು ಸೆಂಟರ್, ಅದರೊಟ್ಟಿಗೆ ತಾಜುಲ್ ಉಲಮಾರವರ ಸಿದ್ಧಾಂತವನ್ನು
ಬೇಸಾಗಿಟ್ಟುಕೊಂಡು ಈ ನಾಡಿನ ಜನರಿಗೆ ಅಗತ್ಯವಾದಂತಹ ಒಂದು ಸೇವೆ ಮಾಡಲು ಒಂದು ಸೇವಾ ಕೇಂದ್ರವನ್ನು ಇವತ್ತು ಉದ್ಘಾಟಿಸ್ತಾ ಇದ್ದಾರೆ. ಎರಡೂ ಖುಷಿ ತಂದಿದೆ ನನಗೆ. ಯಾಕೆಂದ್ರೆ ಇವತ್ತು ನಾವು ತುಂಬಾ ಭಾಷಣ ಮಾಡ್ತೇವೆ, ಅದೇ ರೀತಿಯಲ್ಲಿ ಲೇಖನ ಬರೀತೀವಿ, ಅಲ್ಲಲ್ಲಿ ನಾವು ಚರ್ಚೆಗಳೆಲ್ಲ ಮಾಡ್ತೇವೆ. ಸಮಾಜದ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ಸರ್ಕಾರದ ಅದೇ ರೀತಿಯಲ್ಲಿ ಇನ್ನಿತರ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳು ಅವರ ಹತ್ತಿರ ಅದೇ ರೀತಿ ಅವರಿಗೆ ತಲುಪುವಂತಹ ಪ್ರಯತ್ನ ಮಾಡುವುದರಲ್ಲಿ ನಾವೆಲ್ಲರೂ ವಿಫಲರಾಗ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಎಷ್ಟೋ ಏನು ಉಪಯೋಗಗಳು, ಅದೇ ರೀತಿ ಅನುದಾನಗಳು ಅದು ಬೇಕಾದ ರೀತಿಯಲ್ಲಿ ಜನರಿಗೆ ಕಟ್ಟಕಡೆ ಜನರಿಗೆ ತಲುಪುತ್ತಾ ಇಲ್ಲ. ಕೇಂದ್ರ ಸರ್ಕಾರದ ಅನುದಾನಗಳು, ಅದೇ ರೀತಿಯಲ್ಲಿ ಗ್ರಾಮ ಸಮಿತಿಯ, ತಾಲೂಕು ಸಮಿತಿಯ ಹಲವಾರು ಅನುದಾನಗಳು ಜನರಿಗೆ ತಲುಪಿಸಬೇಕಾದಂತಹ ಒಂದು ಕೆಲಸ, ಅದನ್ನು ಮಾಡಬೇಕಾದಂತ ನಾವು ಇವತ್ತು ಮುಸ್ಲಿಂ ಜಮಾತ್ ಆ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಆ ಕೈಗೆತ್ತಿಕೊಂಡು ಇವತ್ತೊಂದು ಸೇವಾ ಕೇಂದ್ರವನ್ನು ಇಲ್ಲಿ ಉದ್ಘಾಟಿಸ್ತಾ ಇದೆ. ಆ ಸೇವಾ ಕೇಂದ್ರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಲ್ಲಿನ ಮೈನಾರಿಟಿಗೆ, ಅಲ್ಪಸಂಖ್ಯಾತರಿಗೆ, ಅದರೊಟ್ಟಿಗೆ ಇತರ ಜನರಲ್ ವಿಭಾಗದಲ್ಲಿ ಯಾವುದೆಲ್ಲ ಅವಕಾಶಗಳು, ಅದೇ ರೀತಿಯಲ್ಲಿ ಯಾವುದೆಲ್ಲ ಅನುದಾನಗಳು ಈ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ನೀಡುತ್ತದೆಯೋ ಆ ಎಲ್ಲ ಅನುದಾನಗಳನ್ನು, ಅದೇ ರೀತಿಯಲ್ಲಿ ಆ ಎಲ್ಲ ವ್ಯವಸ್ಥೆಗಳನ್ನು ತಲುಪಿಸಿಕೊಡುವಂತ ಒಂದು ಸೇವಾ ಕೇಂದ್ರವಾಗಿ ಇದು ಮಾರ್ಪಡಬೇಕು. ಅಲ್ಲಾಹು ತೌಫೀಕ್ ನೀಡಲಿ. ಈಗಾಗಲೇ ನಿಮಗೆ ನಾಯಕತ್ವ ಇದ್ದಾರೆ, ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅದೇ ರೀತಿಯಲ್ಲಿ ಹಲವಾರು ರಾಜಕಾರಣಿಗಳು ಇಲ್ಲಿದ್ದಾರೆ, ನಮ್ಮ ಅಲಿಕುಂಜಿ ಪಾರೆ ಅವರಿದ್ದಾರೆ. ತುಂಬಾ ಜನರು ಇಲ್ಲಿ ಬೇಕಾದಂತ ಮಾಹಿತಿ ನೀಡಿ ಈ ಸೇವಾ ಕೇಂದ್ರವನ್ನು ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಸೇವಾ ಕೇಂದ್ರವಾಗಿ ಮಾರ್ಪಡಿಸಲು ಸಾಧ್ಯ. ಹಾವೇರಿ ಜಿಲ್ಲಾ ಮುಸ್ಲಿಂ ಜಮಾತಿನ ಅಧೀನದಲ್ಲಿ ಹಾನಗಲ್ ತಾಲೂಕು ತುಂಬಾ ಆಕ್ಟಿವ್ ಆದಂತಹ ಮುಸ್ಲಿಂ ಜಮಾತಿನ ಕೆಲಸ ಅಲ್ಲಿ ನಡೀತಾ ಇದೆ. ಆ ಹಾನಗಲ್ ತಾಲೂಕಿಗೆ ತಾಗಿಕೊಂಡಿರುವ ಶಿಗ್ಗಾಂವ್, ಈಗಿನ ಗೃಹ ಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ. ಆ ಶಿಗ್ಗಾಂವಿನ ಹತ್ತಿರದಲ್ಲಿ ಒಂದು ಮಹಾರಾಜಪೇಟೆ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಮುಸ್ಲಿಂ ಜಮಾತಿನ ಕಾರ್ಯಾಚರಣೆಗಳು ರಾಜ್ಯದಲ್ಲಿ ಯಾವ ಸಂಘಟನೆಯು ಅಥವಾ ಯಾವ ರಾಜಕೀಯ ಪಕ್ಷವು ಮಾಡಲು ಅಸಾಧ್ಯ. ಅಂತ ಒಂದು ಸೇವಾ ಕೇಂದ್ರ ಸ್ಟಾರ್ಟ್ ಮಾಡಿ 8 ತಿಂಗಳು ಮುಂಚೆ ಒಂದು ಸೇವಾ ಕೇಂದ್ರ ಪ್ರಾರಂಭಿಸ್ತಾರೆ. ಆ ಸೇವಾ ಕೇಂದ್ರ ಪ್ರಾರಂಭಿಸಿದ ನಂತರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀಡುವುದು ನಮಗೆ, ನಾವು ತೆಗಿಬೇಕಾದ್ರೆ ನಮ್ಮ ಹಕ್ಕು ಅದು ಸರ್ಕಾರ ಕೊಡುವಂತ ಸೌಜನ್ಯ ಏನೂ ಅಲ್ಲ, ನಮಗೆ ಸಿಗಬೇಕಾದಂತ ಹಕ್ಕುಗಳು. ಆ ಹಕ್ಕುಗಳು ನಮಗೆ ಸಿಗಬೇಕು. ಈಗ ನೋಡಿ, ವಿದೇಶಕ್ಕೆ ಹೋಗಿ ಉನ್ನತ ವಿದ್ಯಾಭ್ಯಾಸ ಮಾಡಲು ಲಕ್ಷಾಂತರ ರೂಪಾಯಿ ಇಲ್ಲಿ ಸರ್ಕಾರಗಳು ಕೊಡ್ತಾರೆ. ಅದೇ ರೀತಿಯಲ್ಲಿ ಸ್ಕಾಲರ್ಶಿಪ್ ಇದೆ, ಹಲವಾರು ಪಡಿತರ ಚೀಟಿ, ಇನ್ನಿತರ ನಮ್ಮ ವಯಸ್ಕರಿಗೆ ಅವರಿಗೆ ಮಾಸಾಸನ ಬರ್ತಾ ಇದೆ, ವಿಧವೆಯರಿಗಿದೆ. ಅದೇ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿದೆ. ಮೊನ್ನೆ ನಾನು ನೋಡಿದಾಗ ಕೇಂದ್ರ ಸರ್ಕಾರ ಒಂದು ವರ್ಷಕ್ಕೆ 5 ಲಕ್ಷ ಉದ್ಯೋಗ, ಪ್ರತಿ ಒಂದು ವರ್ಷ 5 ಲಕ್ಷ ಉದ್ಯೋಗವನ್ನು ಕೇಂದ್ರ ಸರ್ಕಾರ ಇಲ್ಲಿನ ಜನತೆಗೆ ನೀಡುತ್ತಾ ಇದೆ. 5 ಲಕ್ಷ ಉದ್ಯೋಗ. ಈ ಉದ್ಯೋಗಕ್ಕೆ ಬರೇ ನಿಮ್ಗೆ ಡಿಗ್ರಿ ಇದ್ರೆ ಸಾಕು, ಪದವಿ ಇದ್ದರೆ ಸಾಕು. ಅಲ್ಲಿ ನಾವೀಗ ಹೇಳ್ತೀವಿ, ಒಂದು ಕೆಲಸ ಸಿಗ್ಬೇಕಾದ್ರೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ಕೊಡ್ಬೇಕು, ಇದು ಕೊಡ್ಬೇಕು ಅಂತದ್ದೇನೂ ಇಲ್ಲ. ಬರೇ ಪರೀಕ್ಷೆ ಬರೆಯುವುದು, ಪಾಸ್ ಆದವರಿಗೆ ಡೈರೆಕ್ಟ್ ಆಗಿ ಉದ್ಯೋಗ ಸಿಗುವ 5 ಲಕ್ಷ ಉದ್ಯೋಗಗಳಿವೆ. ರೈಲ್ವೆಯಲ್ಲಿದೆ, ಕೃಷಿ ಇಲಾಖೆಯಲ್ಲಿದೆ, ಅದೇ ರೀತಿಯಲ್ಲಿ ಆರ್ಮಿಯಲ್ಲಿದೆ, ಹಲವಾರು ಇಲಾಖೆಯಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಮೊನ್ನೆ ನಾವು ಮುಸ್ಲಿಂ ಜಮಾತಿನ ಒಂದು ಕಾರ್ಯಾಗಾರ ಬೆಂಗಳೂರಿನಲ್ಲಿ ಮಾಡಿದಾಗ ಅಲ್ಲಿ ನಮ್ಮ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಬಂದು ಅವರು ಕೆಲವು ಮಾಹಿತಿಗಳನ್ನು ಕೊಟ್ಟರು. ನಮ್ಮ ನಾಯಕರಿಗೆ ಏನೆಲ್ಲ ಸವಲತ್ತುಗಳು ಸರ್ಕಾರ ಕೊಡ್ತಾ ಇದೆ ಎಂಬುದನ್ನು. ಈ ಎಲ್ಲಾ ಸವಲತ್ತುಗಳು ಇಲ್ಲಿನ ಗ್ರಾಮ ಮಟ್ಟದಲ್ಲಿರುವಂತ ಗ್ರಾಮೀಣರಿಗೆ, ಇಲ್ಲಿನ ಗ್ರಾಮದಲ್ಲಿರುವಂತ ಪ್ರತಿಯೊಬ್ಬನಿಗೆ ತಲುಪಿಸುವಂತ ಒಂದು ಪ್ರಯತ್ನ ನಮ್ಮ ಈ ಸೇವಾ ಕೇಂದ್ರದ ಮೂಲಕ ಆಗ್ಬೇಕು. ಅದಕ್ಕಾಗಿ ಕರ್ನಾಟಕ ಮುಸ್ಲಿಂ ಜಮಾತ್ ಇಲ್ಲಿ ಕಾರ್ಯಾಚರಿಸುತ್ತಾ ಇದೆ. ಕರ್ನಾಟಕ ಮುಸ್ಲಿಂ ಜಮಾತ್ ಯಾಕೆ? ಇಲ್ಲಿ ನಿಮಗೆ ಗೊತ್ತಿದೆ, ಇಲ್ಲಿ SSF ಇದೆ, SYS ಇದೆ, ಬೇರೆ 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 ಸಂಘಟನೆಗಳಿವೆ. ಯಾಕೆ ಕರ್ನಾಟಕ ಮುಸ್ಲಿಂ ಜಮಾತ್? ಕರ್ನಾಟಕ ಮುಸ್ಲಿಂ ಜಮಾತ್ ಇದರಲ್ಲೆಲ್ಲ ವ್ಯತ್ಯಸ್ತವಾಗಿ ಎಲ್ಲಾ ಜನರನ್ನು ಒಂದುಗೂಡಿಸಿ ಅವರನ್ನು ಕರ್ನಾಟಕದ ಮುಸಲ್ಮಾನರನ್ನು ಶೈಕ್ಷಣಿಕ, ಆರ್ಥಿಕ, ರಾಜಕೀಯ,
ಸಾಮಾಜಿಕ ರಂಗದಲ್ಲಿ ಮೇಲೆತ್ತುವಂತಹ ಒಂದು ದೊಡ್ಡ ಕನಸಿನೊಂದಿಗೆ ಇವತ್ತು ಕರ್ನಾಟಕ ಮುಸ್ಲಿಂ ಜಮಾತ್ ರಾಜ್ಯದ 16 ಜಿಲ್ಲೆಗಳಲ್ಲಿ ಕಾರ್ಯಾಚರಿಸುತ್ತಾ ಇದೆ. ಲಕ್ಷಾಂತರ ಜನರು ಈಗ ಮುಸ್ಲಿಂ ಜಮಾತಿನೊಂದಿಗೆ ಸೇರಿ ಅವರು ಕೆಲಸ ಮಾಡುತ್ತಾ ಇದ್ದಾರೆ. ನೀವೀಗಾಗಲೇ ನೋಡಿ ಸಹಾಯನ ಕಾರ್ಯಾಚರಣೆ, ಇಲ್ಲಿ ತುರ್ತು ಸೇವಾ ತಂಡವನ್ನು ಮುಸ್ಲಿಂ ಜಮಾತ್ ರಚನೆ ಮಾಡಿದಾಗ ರಾಜ್ಯದಾದ್ಯಂತ ಇವತ್ತು ರಾಜ್ಯದ ಅಧಿಕಾರಿಗಳ, ರಾಜಕೀಯ ನಾಯಕರ ಎಲ್ಲರ ಮನಗೆದ್ದಂತಹ ಸೇವಾ ಕಾರ್ಯದಲ್ಲಿ ಇವತ್ತು ಸಹಾಯ ನಿರತವಾಗಿದೆ. ಆ ಸಹಾಯನ ಕೆಲಸಗಳಿಗೆ ಆಂಬ್ಯುಲೆನ್ಸ್ ಸೇವೆ, 16 ಜಿಲ್ಲೆಗೆ ಆಂಬ್ಯುಲೆನ್ಸ್ ಸೇವೆ ಇದೆ. ಅದೇ ರೀತಿ ಈಗ 16 ಜಿಲ್ಲೆಗೆ ಒಂದೊಂದು ಹಾಸ್ಪಿಟಲ್ ಅನ್ನು, ಒಂದು ಆಸ್ಪತ್ರೆಯನ್ನು ಮಾಡಬೇಕು ಎಂದು ಮೊನ್ನೆ ಎಲೈಟ್ ಅಲಯನ್ಸ್ ಘೋಷಣೆ ಮಾಡಿದಾಗ ಆ ಒಂದು ತೀರ್ಮಾನವು ಮಾಡಿದ್ದಾರೆ. ರಾಜ್ಯದ ವಿವಿಧ ಹಲವಾರು ರಾಜಕಾರಣಿಗಳಿದ್ದಾರೆ, ಶ್ರೀಮಂತರಿದ್ದಾರೆ, ಎಲ್ಲ ಉಲಮಾಗಳು ನಾಯಕತ್ವ ಕೊಟ್ಟು ಎಲ್ಲರನ್ನು ಸೇರಿಸಿ ಈ ಸಮುದಾಯಕ್ಕೆ ಅಗತ್ಯವಾದಂತಹ ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಕೆಲಸ ಮಾಡುವುದರಲ್ಲಿ ಇವತ್ತು ಸಹಾಯ ಕೆಲಸ ಮಾಡುತ್ತಾ ಇದೆ. ಅದರೊಟ್ಟಿಗೆ ಮುಸ್ಲಿಂ ಜಮಾತಿನ ಎಲ್ಲ ಕಡೆಯಲ್ಲೂ ಕೆಲಸ ಆಗುವಾಗ ಇಲ್ಲಿನ ತಾಲೂಕು ಪಂಚಾಯತ್ ನಮ್ಮ ತಾಲೂಕು ಅಧ್ಯಕ್ಷರೊಂದಿಗೂ ಪದಾಧಿಕಾರಿಗಳೊಂದಿಗೂ ಅದೇ ರೀತಿ ಕೋಟೆಕಾರ್ ಗ್ರಾಮ ಸಮಿತಿಯವರೊಂದಿಗೆ ನನಗೆ ಹೇಳಲಿಕ್ಕಿರೋದು, ಕರ್ನಾಟಕ ಮುಸ್ಲಿಂ ಜಮಾತಿನ ಧ್ಯೇಯ ಒಂದೇ. ಕರ್ನಾಟಕದ 90 ಲಕ್ಷ ಮುಸಲ್ಮಾನರಿಗೆ ಯಾವುದೆಲ್ಲ ಕರ್ನಾಟಕ ಸರ್ಕಾರಗಳು ಸಿಗುವ ಸವಲತ್ತುಗಳಿವೆ, ಅದೇ ರೀತಿಯಲ್ಲಿ ಅದು ರಾಜಕೀಯ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ ಏನೆಲ್ಲ ಸಿಗಬೇಕು ಅದು ಸಿಗಬೇಕು. ಈಗ ಒಂದು ವಿಚಾರವನ್ನು ಹೇಳ್ತೀನಿ. ಮೊನ್ನೆ ನಾವು ಸಿದ್ದರಾಮಯ್ಯರೊಂದಿಗೆ ಎಲ್ಲ ಉಲಮಾಗಳು ಸೇರ್ಕೊಂಡು ಕರ್ನಾಟಕ ಮುಸ್ಲಿಂ ಜಮಾತಿನ ಒಂದು ನಿಯೋಗ ಸಿದ್ದರಾಮಯ್ಯರನ್ನು ಭೇಟಿಯಾದಾಗ ಹಲವಾರು ವಿಚಾರಗಳು ಮಾತನಾಡಿದರು. ಆವಾಗ ನಾವು ಹೇಳಿದೆವು, ಒಂದು ಯೂತ್ ಕಾಂಗ್ರೆಸ್ ಅಲ್ಲಿ ಒಬ್ಬರು ಮುಸಲ್ಮಾನರು ಆಯ್ಕೆಯಾಗಿದ್ದಾರೆ. ಅವರು ಯಾರ ಮಗ ಅಂತ ನಮ್ದು ಅದು ದೊಡ್ಡದಲ್ಲ. ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ಯೂತ್ ಕಾಂಗ್ರೆಸ್ಗೆ ಆಯ್ಕೆಯಾದ ನಂತರ ಅಧ್ಯಕ್ಷ ಸ್ಥಾನ ಅವರಿಗೆ ಸಿಗಬೇಕು, ಆ ಅಧಿಕಾರ ಹಸ್ತಾಂತರ ಮಾಡಬೇಕು, ಆದಷ್ಟು ಬೇಗ ಮಾಡಬೇಕು. ಅವಾಗ ಅವರು ತುಂಬಾ ವಿಚಾರಗಳಿದೆ, ಅದಿದೆ ಇದೆ. ನಾವು ಹೇಳಿದ್ರು ಯಾವುದೇ ಕಾಂಪ್ರಮೈಸು ಇಲ್ಲ, ಚರ್ಚೆನೂ ಇಲ್ಲ. ನಾವು ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ನೀವು ಮಾಡಲ್ಲ, ಮುಖ್ಯಮಂತ್ರಿಯು ನಮಗೆ ಆ ಕನಸೇ ಬಿಟ್ಬಿಟ್ಟಿದ್ದೀವಿ. ಯೂತ್ ಕಾಂಗ್ರೆಸ್ ಅಲ್ಲಿ ಗೆದ್ದು ಬಂದಿದ್ದಾರೆ, ನೀವು ಕೊಡುವಂತ ಭಿಕ್ಷೆ ಏನುವಲ್ಲ, ಕೊಡಬೇಕು ಅಂತ ಹೇಳಿದ್ರು. ಆವಾಗ ಇವತ್ತು ನಿನ್ನೆ ಮೊನ್ನೆಯಿಂದ ನೀವು ಟಿವಿಯಲ್ಲೆಲ್ಲ ನೋಡಿರ್ಬೇಕು ಯೂತ್ ಕಾಂಗ್ರೆಸ್ ಅನ್ನು ಹೇಗೆ ಮಾಡಬೇಕು, ಯಾವಾಗ ಹಸ್ತಾಂತರ ಮಾಡಬೇಕು ಅಂತ ಚಳಿ ಬಿಡಿಸ್ಬೇಕು. ನಾನು ಹೇಳ್ತಾ ಇರೋದು ರಾಜಕಾರಣಿ ಈಗ ಮೋನಾಕ್ ಅವರು ನಾಳೆ ಏನಾದ್ರೂ ಒಂದು ರಾಜಕೀಯದಲ್ಲಿ ಮೇಲೆ ಬರಬೇಕಾದ್ರೆ ಸಮುದಾಯ ಮಾತನಾಡಬೇಕು. ಅದೇ ರೀತಿಯಲ್ಲಿ ಜಬ್ಬಾರ್ ಮೇಲೆ ಬರಬೇಕಾದ್ರೆ ಸಮುದಾಯ ಮಾತನಾಡಬೇಕು. ಉಲಮಾಗಳ ಕರ್ತವ್ಯ ಮತ್ತು ನಮ್ಮ ಕರ್ತವ್ಯ. ನಾವು ಸುಮ್ಮನೆ ಇದ್ದು ಅವರಿಗೆ ಸಿಕ್ಕಿದ ಅವರ ಹತ್ರ, ಇವರಿಗೆ ಸಿಕ್ಕಿದ ಇವರ ಹತ್ರ, ಇನ್ನು ಯಾರಿಗೂ ಸಿಕ್ಕಿದ್ರೆ ತೊಂದರೆ ಇಲ್ಲ ಮತ್ತೊಬ್ಬನ ಹತ್ರ ಹೋಗುದು, ಅದಲ್ಲ. ನಮ್ಮ ಸಮುದಾಯದ ಅವಕಾಶಗಳನ್ನು, ಹಕ್ಕುಗಳನ್ನು ಕೇಳಿ ಪಡೆಯುವುದರಲ್ಲಿ ನಾವು ತುಂಬಾ ಮುಂದುವರಿಯಬೇಕು. ಅದಕ್ಕೆ ಮುಸ್ಲಿಂ ಜಮಾತ್ ಇರೋದು. ಅಲ್ಲಿ ಯಾವ ಪಕ್ಷ ಇಲ್ಲ, ವ್ಯಕ್ತಿ ಇಲ್ಲ, ಸಮುದಾಯ. ಸಮುದಾಯದ ವ್ಯಕ್ತಿಗೆ ಸಿಗಬೇಕಾದಂತಹ ಸವಲತ್ತುಗಳು ರಾಜಕೀಯ ರಂಗದಲ್ಲಿ ಸಿಗಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ಮುಸ್ಲಿಂ ಜಮಾತಿನ ಹೋರಾಟ ನಡೀತಾ ಇದೆ. ಮೊಹಮ್ಮದ್ ನಾಲೆಪಾಡ್ರವರ ವಿಚಾರದಲ್ಲಿ ಇವತ್ತು ನೀವು 2 ದಿವಸದಿಂದ ನೀವು ಟಿವಿಯಲ್ಲಿ ನೋಡಿರ್ಬೋದು. ಇದು ಮುಸ್ಲಿಂ ಜಮಾತಿನ ಉಲಮಾಗಳು ಹೋಗಿ ಸಿದ್ದರಾಮಯ್ಯ ಅವರ ನಂತರ ಅವರಿಗೆ ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಮುಂಚೆನೆ ಮಾತಾಡಿದ್ರು. ನಂತರ ಸುರ್ಜೇವಾಲಾ ಶ್ರೀನಿವಾಸ್ ಒಬ್ಬ ಹೈಕಮಾಂಡ್ ಇಂದ ಕಳಿಸಿದ್ರು, ಅವರೊಂದಿಗೂ ಮಾತಾಡಿದ್ರು. ಅಲ್ಹಮ್ದುಲಿಲ್ಲಾಹ್ ಒಂದು ಹಂತಕ್ಕೆ ಬಂದಿದೆ. ನಾವು ಕೇಳ್ಬೇಕು, ನಾವು ಸುಮ್ಮನೆ ಇದ್ರೆ ಏನೂ ಆಗಲ್ಲ. ಮನೆಯಲ್ಲಿ ಕೂತರೆ ಏನೂ ಆಗುದಿಲ್ಲ. ನಾವು ನಮಾಜ್ ಮಾಡಿ ಮಸೀದಿಯಲ್ಲಿ ಆರಾಮವಾಗಿರ್ತೀವಿ ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ. ಕುಲ್ಲುಕುಂ ರಾಯಿನ್ ವ ಕುಲ್ಲುಕುಂ ಮಸ್ಊಲುನ್ ಅನ್ ರಇಯತಿಹಿ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನೀವೆಲ್ಲರೂ ಜವಾಬ್ದಾರರು, ಉತ್ತರದಾಯಿಗಳು. ನೀವೆಲ್ಲರೂ ಉತ್ತರದಾಯಿಗಳು. ನಿಮ್ಮ ಉತ್ತರದಾಯಿತ್ವದ ಬಗ್ಗೆ, ನಿಮ್ಮ ಜವಾಬ್ದಾರಿಯ ಬಗ್ಗೆ ಮಹ್ಶರಾದಲ್ಲಿ ಪ್ರಶ್ನೆ ಬರುತ್ತದೆ. ಅಲ್ಲಾಹನು ಕೇಳುತ್ತಾನೆ, ನೀವು ಈಗ ಮುಸ್ಲಿಂ ಜಮಾತಿನ ಅಧ್ಯಕ್ಷನಾದೆ, ಅಥವಾ ಮಸೀದಿ ಅಧ್ಯಕ್ಷನಾದೆ, ಗ್ರಾಮ ಪಂಚಾಯತಿ ಸದಸ್ಯನಾದೆ, ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆದೆ, ಒಗ್ಗೋಳು ಮೆಂಬರ್ ಆದೆ, ಉಲಮಾ ಆದೆ, ಆಲಿಮ್ ಆದೆ, ಇಲ್ಲಿ ಟೀಚರ್ ಆದೆ, ಏನು ಮಾಡಿದೆ? ನಿನ್ನ ಜವಾಬ್ದಾರಿ ಯಾವ ರೀತಿಯಲ್ಲಿ ನೀನು ನಿರ್ವಹಣೆ ಮಾಡಿದೆ? ಅಲ್ಲಾಹನು ಮಹ್ಶರಾದಲ್ಲಿ ನಮ್ಮನ್ನು ಪ್ರಶ್ನಿಸುವಾಗ ಅದಕ್ಕೆ ಉತ್ತರ ನೀಡಲು ನಮಗೆ ಸಾಧ್ಯವಾಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರದ ಸವಲತ್ತುಗಳು, ರಾಜಕೀಯ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ ನಮಗೆ ಸಿಗಬೇಕಾದಂತಹ ಹಕ್ಕುಗಳನ್ನು ಪಡೆಯುವುದರಲ್ಲಿ ನಾವು ಮುಂದೆ ಇರಬೇಕು. ಇವತ್ತು ನೋಡಿ ಎಲ್ಲಾ ಇಲಾಖೆಯಲ್ಲೂ ನೀವು ದಲಿತರನ್ನು ಕಾಣಬಹುದು. ಹೇಗೆ ಅವರ ಏನು ಒಂದು ಕಡೆಯಲ್ಲಿ ಮೀಸಲಾತಿ ಇದೆ, ಮತ್ತೊಂದು ಕಡೆಯಲ್ಲಿ ಜನರಲ್ ಕೋಟಾದಲ್ಲೂ ದಲಿತರು ಬರ್ತಾರೆ.
ಕೊಡ್ತಾ ಇದ್ದಾರೆ. ನಾವು ದಲಿತರಿಗಿಂತ ಕಡೆಯಾಗಿದ್ದೇವೆ. ರಾಜಕೀಯದಲ್ಲಿ ಮಾತ್ರ ಅಲ್ಲ, ರಾಜಕೀಯ ರಂಗದಲ್ಲಿ ಮಾತ್ರ ಅಲ್ಲ, 4% ಇರುವುದು ನಾವು ಸರ್ಕಾರಿ ಉದ್ಯೋಗ ರಂಗದಲ್ಲಿ. ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಇಚ್ಛಿಸ್ತಾ ಇಲ್ಲ. ಹಲವಾರು ನನ್ನ ವಿಡಿಯೋ ನೀವು ನೋಡಿರ್ಬೋದು. ಬರೀ 4% ನಮ್ಮ ಉದ್ಯೋಗಿಗಳಿರುವುದು ಸರ್ಕಾರದಲ್ಲಿ, 15% ಇದ್ದೇವೆ ನಾವು. ಬರೀ 4% ಮಂದಿ ಮಾತ್ರ ನಮ್ಮ ಸರ್ಕಾರಿ ಎಂಪ್ಲಾಯೀಸ್ ಆಗಿ ನಾವು ಗವರ್ಮೆಂಟ್ ಎಂಪ್ಲಾಯಿಗಳಾಗಿರೋದು. ನಮ್ಮ ಯಾವುದೇ ರಂಗದಲ್ಲೂ ನಾವು ಹಿಂದಿದ್ದೇವೆ. SSLC ಯಲ್ಲಿ ಬರೀ 6%. ಇಡೀ ಇಂಡಿಯಾದಲ್ಲಿ ನಾವು ನೋಡಿದೀವಿ. ಮುಸಲ್ಮಾನರು SSLC ಆದಂತ ಮಕ್ಕಳು ಎಷ್ಟು? ಬರೀ 6%. 94% ಮಕ್ಕಳು SSLC ಓದ್ತಾ ಇಲ್ಲ. ನೀವು ದಕ್ಷಿಣ ಕನ್ನಡ ನೋಡಬೇಡಿ, ದಕ್ಷಿಣ ಕನ್ನಡದಲ್ಲಿ ಅಲ್ಹಮ್ದುಲಿಲ್ಲಾಹ್ ಪರ್ಸೆಂಟೇಜ್ ಜಾಸ್ತಿ ಇರಬಹುದು. ಇಡೀ ಈ ಕರ್ನಾಟಕ ಮತ್ತು ನೀವು ಭಾರತದಲ್ಲಿ ನೋಡಿದರೆ ಬರೀ 6% ಮಕ್ಕಳು ಮಾತ್ರ SSLC ಕಲಿಯುತ್ತಾ ಇದ್ದಾರೆ. ಬರೀ 4% ಮಕ್ಕಳು ಮಾತ್ರ PUC ಕಲಿಯುತ್ತಾ ಇದ್ದಾರೆ. ಬರೀ 2.77 ಮಕ್ಕಳು ಪದವೀಧರರಾಗ್ತಾ ಇದ್ದಾರೆ. ಇದು ಇಂತಹ ಒಂದು ಸನ್ನಿವೇಶದಿಂದ ನಮ್ಮ ಮಕ್ಕಳು ಎಲ್ಲಿ IAS ಆಫೀಸರ್ ಆಗೋದು, ನಾವು ಯಾವಾಗ ಮುಖ್ಯ ಕಾರ್ಯದರ್ಶಿ ಆಗೋದು, ನಾವು ಯಾವಾಗ DC ಆಗೋದು ಆಲೋಚನೆ ಮಾಡಿ. ತಹಸೀಲ್ದಾರ್ ಆಗ್ಬೇಕು, ನಮ್ಮವರು AC ಆಗ್ಬೇಕು, SP ಆಗ್ಬೇಕು, ACP ಆಗ್ಬೇಕಾದ್ರೆ ಉನ್ನತ ವಿದ್ಯಾಭ್ಯಾಸ ಬೇಕು. ಆ ಮಾಹಿತಿ ನಮ್ಮ ಸೇವಾ ಕೇಂದ್ರದಿಂದ ಹೋಗ್ಬೇಕು. ಒಂದೊಂದು ಗ್ರಾಮದಿಂದ ಇನ್ಸ್ಪೆಕ್ಟರ್ ನೀವು ನೋಡಿ, ಈ ಹೆಡ್ ಕಾನ್ಸ್ಟೇಬಲ್ಗೆ ಬರೇ 10ನೇ ಕ್ಲಾಸ್ ಪಾಸ್ ಆದ್ರೆ ಸಾಕಾಗ್ತದೆ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿ ಮಾಡಬಹುದು. ನೀವು ತೀರ್ಮಾನ ಮಾಡಿ, ಇಲ್ಲಿನ ಪಂಚಾಯತಿನ ನಮ್ಮ ಕೋಟೆಕಾರ ಪಂಚಾಯತಿನವರು ಒಂದು 5 ಮಕ್ಕಳನ್ನಾದರೂ ಹೆಡ್ ಕಾನ್ಸ್ಟೇಬಲ್ ಆಗಿ ಮಾಡಬೇಕು. ಮುಸ್ಲಿಂ ಮಕ್ಕಳನ್ನು ಒಬ್ಬನನ್ನಾದ್ರೂ ನಾವು KS ಅಧಿಕಾರಿಯನ್ನಾಗಿ ಮಾಡಬೇಕು. ಇಂತಹ ಛಲ, ಅದೇ ರೀತಿಯಲ್ಲಿ ಚಾಲೆಂಜ್ ಬೇಕು. ಅದೆಲ್ಲವೂ ಅವರಿಗೆ ಬೇಕಾದಂತಹ ಮಾಹಿತಿ ಈ ಸೇವಾ ಕೇಂದ್ರದಿಂದ ಹೋಗ್ಬೇಕು. ಅವರಿಗೆ ಆರ್ಥಿಕವಾಗಿ ನಮಗೆ ಸಹಾಯ ಮಾಡಲು ನಮ್ಮ ತಾಲೂಕು ಸಮಿತಿಯಿಂದ, ಜಿಲ್ಲಾ ಸಮಿತಿಯಿಂದ ಅವರ ಪ್ರೋತ್ಸಾಹ, ಸಪೋರ್ಟ್ ಅನ್ನು ತೆಗೆದುಕೊಂಡು ಅವರನ್ನು ಯಾವ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಿಸಬಹುದು, ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು. ಕಾಲ ಅತಿಕ್ರಮಿಸಿದೆ. ಕೊರೋನಾ ಬಂದು ಎಷ್ಟು ಮಂದಿ ನಮ್ಮಿಂದ ಅಗಲಿದರು. ಮಾನ್ಯರಾದ ಇಬ್ರಾಹಿಂ ಬಾವಾಜಿ, ಅದೇ ರೀತಿ ನಮ್ಮ ಕತ್ತರ್ ಬಾವಾಜಿ, ಅಲ್ಲ ಅವರ ಕಬರು ಸ್ವರ್ಗೀಯಗೊಳಿಸಲಿ. ನಮ್ಮ ಹತ್ತಿರದವರು ನಾನು ಹೇಳ್ತಾ ಇರೋದು, ಎಲ್ಲರೂ ಅವರೆಲ್ಲ ನಿಧನರಾದರು. ನಮ್ಮೆಡೆಯಲ್ಲಿ ನಮ್ಮೊಂದಿಗೆ ಕೆಲಸ ಮಾಡಿದವರು. ನೀವು ಆಲೋಚನೆ ಮಾಡಬೇಡಿ, ಆಲೋಚನೆ ಮಾಡಿ. ನಾವು ನಾಳೆಯೋ ನಾಡಿದ್ದು ನಾವು ಮರಣ ಹೊಂದಬೇಕಾಗಿದೆ. ಆ ಹೊತ್ತಿನಲ್ಲಿ ಅಲ್ಲಾಹ್ ನಮಗೆ ಕೊಟ್ಟಂತ ಈ ಆಯುಷ್ಯವನ್ನು ಹೇಗೆ ನೀನು ವ್ಯಯಿಸಿದೆ ಎಂದು ಕೇಳುವಾಗ ಉತ್ತರ ಹೇಳಬೇಕಾಗಿದೆ. ಅದಕ್ಕೆ ಈ ಸಮಾಜ ಸೇವೆ ಎಂಬುದು ನಮ್ಮ ಪರಲೋಕದಲ್ಲಿರುವಂತಹ ಮಹಶರದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರಿಸುವಂತಹ ರೀತಿಯಲ್ಲಿ ನಮ್ಮ ಸಮಾಜ ಸೇವೆ ಮುಂದುವರಿಯಬೇಕು. ಆ ನಿಟ್ಟಿನಲ್ಲಿ ಕೋಟೆಕಾರ್ ಗ್ರಾಮ ಸಮಿತಿ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮ ತುಂಬಾ ನನಗೆ ಸಂತೋಷ ನೀಡಿದೆ. ಇದನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು, ಇದಕ್ಕೆಲ್ಲ ಊರಿನ ಎಲ್ಲಾ ಜನರು, ನಮ್ಮ SSF, ಅದೇ ರೀತಿಯಲ್ಲಿ SOS ಕಾರ್ಯಕರ್ತರಿದ್ದಾರೆ, ಇನ್ನಿತರ ಊರಿನ ಗಳಿವೆ, ಅದೇ ರೀತಿ ಬೇರೆ ಬೇರೆ ಸಂಘಟನೆ ಎಲ್ಲರ ಸಹಾಯ ತಗೊಂಡು ಇದನ್ನು ಅಭಿವೃದ್ಧಿಗೊಳಿಸುವಲ್ಲಿ ಇಲ್ಲಿನ ವಿಧವೆಯರಿಗೆ, ಇಲ್ಲಿನ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಅವರ ಮನೆಗೆ ತಲುಪಿಸುವಂತಹ ಪ್ರಯತ್ನ ಈ ಒಂದು ಸೇವಾ ಒಂದು ಸೆಂಟರ್ ಆಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಶುಭಾಶಯಗಳನ್ನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಪರವಾಗಿ, ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾತಿನ ಪರವಾಗಿ ಎಲ್ಲಾ ವಿಧ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ನಾವು ವಿದ್ಯಾವಂತರಾಗಿದ್ದೇವೆ, ಬಹಳಷ್ಟು ಕ್ಷೇತ್ರಗಳಲ್ಲಿ ಬಹಳಷ್ಟು ಮುಂದುವರಿತಾ ಇದ್ದೇವೆ. ಆದರೆ ಪರಸ್ಪರ ನಾವು ನಮ್ಮನ್ನು ನಾವು ಅರಿತಿಲ್ಲ. ಅಂತ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಅದೆಷ್ಟೋ ಮುಸ್ಲಿಂ ಸಮುದಾಯದ ಒಂದು ಆಶಾಕಿರಣವಾದಂತಹ ಮುಸ್ಲಿಂ ಜಮಾತ್ ಅಸ್ತಿತ್ವಗೊಂಡು ಇವತ್ತು ಈ ಒಂದು ಕೋಟೆಕಾರ ಕೇಂದ್ರೀಕರಿಸಿ ಉಳ್ಳಾಳ ತಾಲೂಕು ಇದರ ಅಧ್ಯಕ್ಷರ ಹಾಗೂ ಎಲ್ಲ ಹಿತೈಷಿಗಳ ಮಾರ್ಗದಲ್ಲಿ ಪ್ರಾರಂಭಗೊಂಡಂತಹ ಸೇವಾ ಮಾಹಿತಿ ಕೇಂದ್ರ. ಅಲ್ಹಮ್ದುಲಿಲ್ಲಾಹ್, ಒಂದು ಮಗು ಈ ಪ್ರಪಂಚಕ್ಕೆ ಜನನವಾದಂಗಿಂದ ಹಿಡಿದು ಅದು ಮರಣವಾಗುವ ತನಕ ಹಲವಾರು ವಿಚಾರಗಳಲ್ಲಿ, ಹಲವಾರು ವಿಷಯದಲ್ಲಿ ಪರಿಣತಿ ಪಡಿಬೇಕಾಗ್ತದೆ. ಇವತ್ತು ನಾವು ಬಹಳಷ್ಟು ಮುಂದುವರಿದ್ದೇವೆ. ಶೈಕ್ಷಣಿಕ ರಂಗವಾಗಿ ನಾವು ಹೋದಾಗ ಅಲ್ಲಿ ಏನೆಲ್ಲ ಸವಲತ್ತುಗಳಿವೆ, ಯಾವ ರೀತಿಯ ಸ್ಕೀಮುಗಳು ನಮಗೆ ಸಿಗ್ತಾ ಇದೆ, ನಾವು ಪರಸ್ಪರ ಒಬ್ಬರಿಂದ ಒಬ್ಬರು ಯಾವ ರೀತಿ ನಾವು ಕೊಡ್ತಾ ಇದ್ದೇವೆ, ಇದನ್ನು ಆಲೋಚಿಸಬೇಕಾದ ಸಂದರ್ಭದಲ್ಲಿ ಇಂಥ ಒಂದು ಕೇಂದ್ರವನ್ನು ಪ್ರಾರಂಭಿಸಿ ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ, ಇಲ್ಲಿ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೇನೆ, ಎಲ್ರಿಗೂ ಕೂಡ ಇವತ್ತು ಒಂದು ಕಚೇರಿಗೆ ಹೋದಾಗ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು, ನಾವು ಬಹಳಷ್ಟು ಕಾಯ್ಬೇಕಾದಂತ ಅನಿವಾರ್ಯತೆ ಇದೆ. ನಮಗೆ ಅದು ಅವಶ್ಯಕವಾಗಿ ಬೇಕಾಗಿರುವಂತಹದ್ದು.
ಒಂದಲ್ಲ ಎರಡಲ್ಲ 3 ದಿವಸ 4 ಸಾರಿ 5 ಸಾರಿ ಹೋಗ್ಬೇಕಾದಂತ ಒಂದು ಸಂದಿಗ್ಧವಾದ ಪರಿಸ್ಥಿತಿ ಬಂದಾಗ ನಾವು ಬಹಳಷ್ಟು ಬೇಸರಗೊಂಡು ನನಗೆ ಇದು ಯಾವುದು ಬೇಡ ಎಂಬ ನಿರ್ಧಾರಕ್ಕೆ ಬಂದು ಮನೆಯಲ್ಲಿ ಕೂರತಕ್ಕಂತ ವ್ಯವಸ್ಥೆ ಈಗ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಈ ಒಂದು ಪ್ರದೇಶದ ಸುನ್ನಿ ಸಂಘಟನೆಗಳ ಒಂದು ಮಹತ್ತರವಾದ ಕನಸು ನಮ್ಮ ಜೀವನ ಹರಿಸುವ ಸಮಯದಲ್ಲಿ ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡಬೇಕು. ಸಮಾಜದಲ್ಲಿ ಕೆಳಸ್ತರದಿಂದ ಹಿಡಿದು ಮೇಲ್ಸ್ತರದವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸಬೇಕೆಂಬ ದೃಷ್ಟಿಯಿಂದ ಈ ಒಂದು ಚಿಂತನೆ ಬಹಳ ಅನಿವಾರ್ಯವೂ ಹಾಗೂ ಅವಶ್ಯಕತೆಯಿಂದ ಕೂಡಿದಂತಾಗಿದೆ. ಅಲ್ಹಮ್ದುಲಿಲ್ಲಾಹ್, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಈಗ ಕೇಳಿದ್ದೇವೆ. ಒಂದು ವಿದ್ಯಾರ್ಥಿಯನ್ನು ತೆಗೆದುಕೊಂಡಾಗ ಆ ವಿದ್ಯಾರ್ಥಿಗೆ ಸಿಗತಕ್ಕಂಥ ಸವಲತ್ತುಗಳೇನು? ಈಗಾಗಲೇ ಘನ ಸರ್ಕಾರ ಬೇರೆ ಬೇರೆ ಕಡೆಗಳಲ್ಲಿ ಮೌಲಾನಾ ಆಜಾದ್ ಶಾಲೆಯನ್ನು ಪ್ರಾರಂಭಿಸಿದೆ. 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಬಹಳ ಉಚಿತವಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ. ನಮ್ಮ ಮಂಗಳೂರನ್ನು ಕೇಂದ್ರೀಕರಿಸಿ ನಮ್ಮ ಯುಟಿ ಖಾದರ್ ಸರ್ ಅವರ ಕ್ಷೇತ್ರ ಕೇಂದ್ರ ಹೇಳಿದ್ರೆ 3 ಮೌಲಾನಾ ಆಜಾದ್ ಸ್ಕೂಲ್ಗಳಿವೆ. ಅಲ್ಹಮ್ದುಲಿಲ್ಲಾಹ್, ಇವತ್ತು ಇಂಗ್ಲಿಷ್ ಮೀಡಿಯಂಗೆ ನಾವು ಯಾವುದೇ ಒಂದು ರೂಪಾಯಿ ಕೊಡದೆ ನಾವು ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಪಡೆಯಬಹುದು. ಆದ್ರೇನು ಇಲ್ಲಿ ನಮ್ಮ ಸಮುದಾಯಕ್ಕೆ ಇದು ಯಾವ ರೀತಿಯಲ್ಲಿ ಸಿಗ್ತದೆ ಅನ್ನೋದ್ರ ಬಗ್ಗೆ ಕೊಡ್ತಕ್ಕಂಥ ಮಾಹಿತಿ ನಮ್ಮಲ್ಲಿ ಇಲ್ಲ. ಈಚೆ ನಾವು ಮಂಜನಾಡಿಗೆ ಹೋದಾಗ ಮಂಜನಾಡಿಯಲ್ಲಿದೆ, ಕಲ್ಲಾಪಲ್ಲಿ ಇದೆ, ನಂತರ ಪುದುವಲ್ಲಿದೆ, ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಖಾಸಗಿ ಶಾಲೆಗಳಲ್ಲಿ ಅದೆಷ್ಟು ಫೀಸನ್ನು ತೆಗೆದು ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯವಾಗತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರಗಳು ಇಂಥ ಯೋಜನೆ ಹಾಕಿಕೊಂಡಾಗ ಎಲ್ಲಿವರೆಗೆ ಅಂತ ಹೇಳಿದ್ರೆ ಪೆನ್ಸಿಲಿಂದ ಹಿಡಿದು ಕಾಲಿಗೆ ಹಾಕುವ ಸಾಕ್ಸ್ ಇಂದ ಹಿಡಿದು ಎಲ್ಲ ಉಚಿತವಾದ ರೀತಿಯಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೆ. 6ನೇ ತರಗತಿಯಲ್ಲಿ 60 ವಿದ್ಯಾರ್ಥಿಗಳು ಕಲಿಯಬಹುದು. ಅದೇ ರೀತಿ 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮುಂದುವರೆದು PUCಗಳಲ್ಲಿ ಕೂಡ ಪಕ್ಕದಲ್ಲಿ ನೇರಳಕಟ್ಟೆಯಲ್ಲಿ ನಮ್ಮಲ್ಲಿ ಕಾಲೇಜುಗಳಿವೆ. ನಮ್ಮ ವಿದ್ಯಾರ್ಥಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿ ಹೇಳುದಿದ್ರೆ ವಿಜ್ಞಾನ ವಿಭಾಗವನ್ನು ತೆಗಿಬೇಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಾಲೇಜುಗಳಿವೆ. ಎಲ್ಲೂ ಕೂಡ ಇದ್ರು ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಪರಸ್ಪರ ನಮ್ಮಲ್ಲಿ ವಿನಿಮಯ, ನಾವು ಪರಸ್ಪರ ನಮ್ಮ ವಿಚಾರ ನಾವು ಹಂಚಿಕೊಡ್ತಾ ಇಲ್ಲ. ನಾನಾಯ್ತು, ನನ್ನ ಕೆಲಸವಾಯಿತು, ಅದನ್ನು ಬಿಟ್ಟು ನಾನೇನು ತಿಳಿದಿದ್ದೇನ ಅದನ್ನು ಇದ್ರೆ ತಿಳಿಸ್ತಕ್ಕಂಥ ಮಾತ್ರವಾದ ಜವಾಬ್ದಾರಿ ಮಾಡಬೇಕು. ಅದೇ ಒಂದು ಸೇವಾ ಮಾಹಿತಿ, ಅಂತ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಯೋಜನೆ ನಮ್ಮ ಅಜ್ಜಿನಡಕ ಈ ಕೇಂದ್ರದಲ್ಲಿ ನಡೀತಾ ಇದೆ. ಅಲ್ಹಮ್ದುಲಿಲ್ಲಾಹ್, ನಮ್ಮ ಇಲ್ಲಿನ ಈ ಕ್ಷೇತ್ರಗಳಲ್ಲಿ ಆಲಿಕುಂಜಿ ಪಾರೆ ಅವರನ್ನು ಪಡೆದುಕೊಂಡಾಗ ಅವರ ಚಿಂತನೆ ಕೂಡ ಏನು, ಈ ಪ್ರಪಂಚದಲ್ಲಿ ನಾನು ಎಷ್ಟು ದಿವಸ ಬದುಕುತ್ತೇನೆ ಎಂಬುದು ಮುಖ್ಯ ಅಲ್ಲ, ಬದುಕಿದಂತ ಸಂದರ್ಭದಲ್ಲಿ ಸಮಾಜಕ್ಕೆ, ಈ ಸಮುದಾಯಕ್ಕೆ ನಾನು ಏನನ್ನು ಕೊಟ್ಟಿದ್ದೇನೆ ಎಂಬುದು ಬಹಳ ಅತಿ ಅನಿವಾರ್ಯವಾದ ಒಂದು ಪ್ರಶ್ನೆ ಉದ್ಭವಿಸಬೇಕಾದ. ಅದರಿಂದ ಪ್ರೀತಿಯ ಬಂಧುಗಳೇ, ಇವತ್ತು ಎಲ್ಲಾ ಸಂಘಟನೆ ಬೇರೆ ಬೇರೆಯ ವ್ಯಕ್ತಿಗಳು ಬಹಳ ಮೇಲಂತಕ್ಕೆ ಬಂದಂತ ವ್ಯವಸ್ಥೆಗಳು ನಾವಿದ್ದೀರಾ. ಆದ್ದರಿಂದ ನಾವು ಕೂಡ ನಾವು ಮೇಲಿನವರು ನೋಡದೆ ನಮ್ಮ ಕೆಳಗಿನವರು ನೋಡತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡುವ. ಈ ಕರ್ನಾಟಕ ಮುಸ್ಲಿಂ ಜಮಾತ್ ಮಾಹಿತಿ ಸೇವಾ ಕೇಂದ್ರ ಪ್ರತಿ ನಿಮಿಷ ಪ್ರತಿ ದಿನ ಅವರು ಮಾಡತಕ್ಕಂಥ ಈ ಒಂದು ಸೇವೆಯು ಕಾಲಾಂತರದವರೆಗೆ ಅದು ಮುಂದುವರಿಯಲಿ, ಸಮುದಾಯಕ್ಕೆ ತಕ್ಕವಾದಂತಹ ಪ್ರತಿಫಲ ಪ್ರಯೋಜನ ಸಿಗಲಿ, ಆ ಮುಖಾಂತರ ನಮ್ಮ ಜೀವನ ಧನ್ಯವಾಗಲಿ ಆಶಿಸುತ್ತಾ ಮಾತಿಗೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೆ ಮತ್ತೊಮ್ಮೆ ಉದ್ದೇಶದ ಮಾತನ್ನು ಗಮನಿಸ್ತಾ ಇದ್ದೇನೆ. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೋನೂರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಕೋಟೆಕಾರ್ ಕರ್ನಾಟಕ ಗ್ರಾಮ ಮುಸ್ಲಿಂ ಜಮಾತ್ ಆಶ್ರಯದಲ್ಲಿ ಕೋಟೆಕಾರ್ ಗ್ರಾಮದ ಸುತ್ತಮುತ್ತಲಿನ ಸರ್ವ ಧರ್ಮದ ಬಾಂಧವರಿಗೆ ಸಹಾಯ ಕೇಂದ್ರ ಮಾಡಿದ್ದು ಬಹಳಷ್ಟು ಒಂದು ಸಂತೋಷವಾದ ಒಂದು ಕಾರ್ಯಕ್ರಮ. ನಮ್ಮ ಮಾಜಿ ಸಚಿವರು ಶಾಸಕರಾದ ಯುಟಿ ಖಾದರ್ ಅವರು ತಾಲೂಕು ರಚನೆ ಮಾಡಿ ಪ್ರಥಮ ಬಾರಿಗೆ ಒಂದು ಬ್ಯಾನರ್ ಅಲ್ಲಿ ಉಲ್ಲಾಲ ತಾಲೂಕು ಅಂತ ಹೆಸರಾಗಿ ಒಂದು ಕಾರ್ಯಕ್ರಮ ಮಾಡಿದ್ದು ಬಹಳಷ್ಟು ಸಂತೋಷವಾಗಿದೆ. ಇದು ಪ್ರಥಮ ಕಾರ್ಯಕ್ರಮ. ಉಲ್ಲಾಲ ತಾಲೂಕು ಅಂತ ಘೋಷಣೆ ಮಾಡಿ ಇವತ್ತು ಕಾರ್ಯಕ್ರಮ ಮಾಡಿದಂತ ನಮ್ಮ ವೇದಿಕೆಯಲ್ಲಿ ಇದ್ದು ನಮಗೆ ಮಾರ್ಗದರ್ಶನ ನೀಡಿದಂತ ಕರ್ನಾಟಕ ಮುಸ್ಲಿಂ ಜಮಾತಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶಾಫಿ ಸಾದ್ ಉಸ್ತಾದ್ರವರೇ, ನಮ್ಮ ಉಲ್ಲಾಲ ತಾಲೂಕಿನ ಮುಸ್ಲಿಂ ಜಮಾತಿನ ಅಧ್ಯಕ್ಷರಾದ ಆಲಿಕುಂಜಿ ಪಾರೆರವರೇ, ವೇದಿಕೆಯಲ್ಲಿದ್ದ ಎಲ್ಲ ಉಲಮಾಗಲೇ, ಉಮರಾವ್, ಇವತ್ತು ಕೋಟೆಕಾರಿನಲ್ಲಿ ಈ ಒಂದು ಅಜ್ಜನಡಕ ಪ್ರದೇಶದಲ್ಲಿ ಒಂದು ಸೇವೆ ಕೇಂದ್ರ ಪ್ರಾರಂಭ ಮಾಡಿದ್ದು ಬಹಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ. ಖಂಡಿತವಾಗಿ ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನು
ತಪ್ಪ ಸಮಯಕ್ಕೆ ಜನಸಾಮಾನ್ಯರಿಗೆ ಸಿಕ್ಕುವಂತ ಒಂದು ಯೋಜನೆ ಹಾಕಿಕೊಂಡದ್ದು ಇದು ಈ ಗ್ರಾಮದ ಒಂದು ಹೆಮ್ಮೆಯ ಒಂದು ವಿಷಯ. ನಮ್ಮ ಮುಸ್ಲಿಂ ಜಮಾತಿನ ಆಶ್ರಯದಲ್ಲಿ ನೀಡುವುದು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ನಾನು ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ನಮ್ಮ ಅಜ್ಜನಡಕ, ನಮ್ಮ ಜಮಾಲ್ ಆಗಲಿ ಅಥವಾ ಅಹಮದ್ ಅಜ್ಜನಡಕಾಗಲಿ, ನಮ್ಮ ಬಾವೂರವರಾಗಲಿ, ನಮ್ಮ ಬಾತಿಸ್ರಾಗಲಿ, ಇನ್ನಿತರ ಎಲ್ಲ ನಾಯಕರುಗಳು ಈ ಪ್ರದೇಶದ ಹಲವಾರು ವರ್ಷಗಳಿಂದ ಎಲ್ಲ ಸಮುದಾಯಕ್ಕೆ ಒಳ್ಳೆಯ ಒಂದು ಕಾರ್ಯಕ್ರಮ ನೀಡುತ್ತಾ ಬಂದಿದ್ದಾರೆ. ಅದಕ್ಕೆ ಇವತ್ತು ಈ ಒಂದು ಕಟ್ಟಡದಲ್ಲಿ ಬಹಳ ಒಂದು ಚಂದವಾದ ಕಟ್ಟಡ, ಒಂದು ಆಫೀಸ್ ಕಾರ್ಯಾಲಯ ಪ್ರಾರಂಭಿಸಿ ಇವತ್ತು ನೀವು ಮಾಡಿದ್ದಕ್ಕೆ ನಾನು ಮಂಗಳೂರು ತಾಲೂಕಿನ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾತ್ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಇದರಲ್ಲಿ ರಾಜ್ಯಕ್ಕೆ ರಹಿತವಾದ ಒಂದು ಸಂಘಟನೆ, ಏನೋ ಕರ್ನಾಟಕ ಮುಸ್ಲಿಂ ಜಮಾತ್ ಹೆಸರಿಟ್ಟುಕೊಂಡು ಸಂಪಾದನೆ ಮಾಡ್ಲಿಕ್ಕ ಅಥವಾ ಇನ್ನೊಂದು ಜಾತಿಗೆ ತೊಂದರೆ ಕೊಡೋದಕ್ಕೆ ಆದಂತ ಒಂದು ಸಂಘಟನೆ ಇದು ಖಂಡಿತ ಅಲ್ಲ. ಇದರ ಮೂಲ ಉದ್ದೇಶ ಮುಸ್ಲಿಂ ಸಮುದಾಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಏನು ಸವಲತ್ತು ಸಿಕ್ಕಬೇಕು, ಈ ರಾಜ್ಯದಲ್ಲಿ ಏನು ಅವಕಾಶ ಉಂಟು ಮುಸ್ಲಿಮರಿಗೆ, ಅದನ್ನು ಸಂವಿಧಾನ ಪ್ರಕಾರ ಜನಸಾಮಾನ್ಯರಿಗೆ ಸಿಕ್ಕಬೇಕಂತ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಕರ್ನಾಟಕ ಮುಸ್ಲಿಂ ಜಮಾತ್ ಈ ಒಂದು ಸಂಘಟನೆ ಇಲ್ಲಿ ಉದಯ ಆಗಿದೆ. ಕಳೆದ ಕೆಲವು ತಿಂಗಳಿಗೆ ಮುಂಚೆ ಬೆಂಗಳೂರಲ್ಲಿ ದೊಡ್ಡ ಒಂದು ಸಮಾವೇಶವನ್ನು ನೋಡಿದ್ದೇವೆ ನಾವೆಲ್ಲ. ಬಹಳಷ್ಟು ಸಂತೋಷವಾಯಿತು. ಯಾಕೆಂತ ಹೇಳಿದ್ರೆ ತಾವು ಯಾರು ಇದರ ಬಗ್ಗೆ ಬೇಸರ ಅಥವಾ ಇನ್ನೊಂದು ವ್ಯಕ್ತಪಡಿಸಬಾರದು. ಯಾಕೆಂತ ಹೇಳಿದ್ರೆ ಕರ್ನಾಟಕ ಮುಸ್ಲಿಂ ಜಮಾತ್ ಅದರಲ್ಲಿ ಬೇರೆ ಬೇರೆ ಸಂಘಟನೆ ಹೊರಗಿನ ಇರಬಹುದು, ಆದರೆ ಇದರ ಮೂಲ ಉದ್ದೇಶ ಇದು SKSSF ಅಲ್ಲ, SSF ಅಲ್ಲ. ಇದು ಕರ್ನಾಟಕ ಮುಸ್ಲಿಂ ಜಮಾತಿನ ಒಂದು ಅಡಿಯಲ್ಲಿ ನಮ್ಮ ಎರಡು ಸಂಘಟನೆ ನಮ್ಮ ಶರೀರಕ್ಕೆ ಎರಡು ಕಣ್ಣಿದ್ದಾಗೆ ಎರಡು ಸಂಘಟನೆಯನ್ನು ಗೌರವಿಸುವುದು ಇಡೀ ದೇಶದ ಮುಸ್ಲಿಂ ಸಮುದಾಯದ ಕರ್ತವ್ಯ. ಹಾಗಾಗಿ SSF ಈ ಸಲ ಕೋವಿಡ್ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಸಾರ್ವಜನಿಕರಿಗೆ ಬಹಳಷ್ಟು ಸೇವೆ ಕೊಡ್ತಾ ಇದೆ. ಮೊನ್ನೆ ನಾನು ನೋಡ್ತಾ ಇದ್ದೇನೆ, ಒಂದು ಆಕ್ಟಿವ್ದಲ್ಲಿ ಒಬ್ಬರು ಶಾಯ ಅಂತ ಸ್ಟಿಕ್ಕರ್ ಹಾಕಿ ಕೈಯಲ್ಲಿ ಮೆಡಿಕಲಿನ ಮದ್ದು ತಗೊಂಡು ಹೋಗ್ತಾ ಇದ್ದಾರೆ. ನಾನು ಕೇಳಿದೆ ಅವರ ಇಲ್ಲಿ ಹೋಗುದಂತ. ಇದು ಪವಿತ್ರವಾದ ಸನಾತನ ಹಿಂದೂ ಧರ್ಮದ ಒಂದು ಮನೆಗೆ ನಾನು ತಗೊಂಡು ಹೋಗುದಂತ ಒಬ್ರು ಹೇಳಿದ್ರು. ಬಹಳಷ್ಟು ಸಂತೋಷವಾಯಿತು. ಜೊತೆಗೆ ಇವತ್ತು ಸನಾತನ ಹಿಂದೂ ಧರ್ಮದ ಸ್ಮಶಾನಕ್ಕೆ ನಮ್ಮ ಸಹಾಯ ಅಂತ ಆಂಬುಲೆನ್ಸ್ ಹೋಗುದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ. ಇದು ನಮ್ಮ SSF ಸಂಘಟನೆ ಮಾಡುವಂತ ಕೆಲಸ. ಅದಕ್ಕಾಗಿ ಬಹಳಷ್ಟು ಸಂತೋಷವಾಗ್ತಾ ಇದೆ. ಈ ಒಂದು ಕೊರೋನಾ ಸಂದರ್ಭದಲ್ಲಿ ಎಲ್ಲ ವಿಷಯದಲ್ಲಿ ನಮ್ಮ ಸಹಾಯ ಸಹಕಾರ ಕೊಡ್ತಾ ಇದೆ. ಅದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಇವತ್ತು ನನ್ನನ್ನು ಕರೆದು ಈ ಒಂದು ಆಪ್ಸೆಟ್ ಅನ್ನು ಉದ್ಘಾಟನೆ ಮಾಡಿದ್ದಕ್ಕೆ ನಾನು ಮುಸ್ಲಿಂ ಕರ್ನಾಟಕ ಜಮಾತಿನ ಕೋಟೆಕಾರ ಸಮಿತಿಗೂ ರಾಜ್ಯ ಸಮಿತಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಇವತ್ತು ನಮ್ಮ ಜಮಾಲ್ ಇವರೆಲ್ಲರೂ ಈ ಒಂದು ಪ್ರದೇಶಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಈ ಕೋಟೆಕಾರ ಗ್ರಾಮ ಒಂದು ಒಳ್ಳೆಯ ಗ್ರಾಮ ಆಗ್ಲಿಕ್ಕೆ ಎಲ್ಲ ವಿಷಯದಲ್ಲಿ ಸಹಕಾರ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತಾ ഇದ್ದೇನೆ. അസ്സലാമു അലൈക്കും ആഖിറദഅവാന അൽഹംദുലില്ലാഹി റബ്ബിൽ ആലമീൻ. നേരത്തെ പ്രസംഗിച്ച SKSF SSF അല്ല, ഇത് ഇവിടുത്തെ പാവപ്പെട്ട മുള്ളുകുണ്ട അജ്ജിനെടുക്ക ഇതിന്റെ ചുറ്റുഭാഗത്തുള്ള ആൾക്കാർക്ക് ഇതിന്റെ സേവനം എടുക്കുകയും അതിനർഹതപ്പെട്ടവർ ഇവിടെ വന്ന് അത് തരികയും ചെയ്തു. അൽഹംദുലില്ലാഹ്, ഇതൊരു നല്ല പരിപാടിയാണ്. കേരളത്തിൽ കേരള മുസ്ലിം ജമാഅത്ത് ചെയ്യുന്ന പരിപാടി നോക്കുമ്പോൾ നമ്മൾ ഭയങ്കര ഞെട്ടിപ്പോകുന്നു. കർണാടക അതിന്റെ ലെവലിൽ എത്തിയിട്ടില്ല. ഇൻഷാ അല്ലാഹ് അത് എത്തും. അതുകൊണ്ട് ഇവിടെ കൂടിയവരെല്ലാ ആൾക്കാരും ഇവിടെ വരാത്തവരോട് പറഞ്ഞ് ഇതിന്റെ സേവനം അവരവരെ പാവപ്പെട്ട ചില വീട്ടുകളിലൂടെ പുരയിൽ
പട്ടിണി കിടന്നെങ്കിലും മറ്റുള്ളവരെ അറിയിക്കുന്നില്ല. അവർ കയ്യിൽ പൈസ ഇല്ലെങ്കിലും അവർ പുറത്തുള്ള ആൾക്കാരെ അറിയിക്കുന്നില്ല. അവർ മറ്റുള്ള വീടുകളിലേക്കോ ആൾക്കാരടുത്ത് പോയിട്ട് ചോദിക്കാൻ പോകുന്നില്ല. അങ്ങനെയുള്ള ആൾക്കാർ, അങ്ങനെയുള്ള വീടുകളെ നമ്മൾ കണ്ട് മനസ്സിലാക്കി അതിനെ പരീക്ഷിച്ച് അതിനെ പോയി മറ്റുള്ളവരെന്ന് അഡ്വൈസ് എടുത്ത് അവരുടെ പുരയിൽ അതിനുള്ള അർഹത ആളെ വാങ്ങിക്കൊടുക്കാനില്ലെങ്കിൽ ഈ സംഘടനകൾ അതിന് കർണാടക മുസ്ലിം ജമാഅത്ത് അതിന് ഉത്തരവാദിത്തം എടുത്തിട്ട് അവരവരെ പുരക്ക് കൊണ്ടിട്ട് എത്തിക്കട്ടെ. അത് അർഹതയിൽ ഏറ്റവും വലിയതാണ്. കുറെ പുരയിൽ വെറും പെണ്ണുങ്ങളുണ്ടാവും, അല്ലെങ്കിൽ ചെറിയ കുട്ടികളുണ്ടാവും, മാപ്പിള മരിച്ചിട്ടുണ്ടാവും, ഉപ്പ ഉണ്ടാവൂല. അപ്പൊ അതിനുള്ള ആ പുര തെരഞ്ഞിട്ട് അതിന് പോയി സെലക്ട് ആക്കിയിട്ട് ഈ സേവന അവരയിലേക്ക് എത്തിച്ചു കൊടുക്കുന്നത് നമ്മൾ ചെയ്യുന്ന ഏറ്റവും നല്ല പ്രതിഫലം നമുക്ക് അള്ളാഹുവിൽ കിട്ടും. അള്ളാഹു സുബ്ഹാനഹു വ തആല അത് ഈ ഹജ്ജിനടക്കവും ഈ കോട്ടയക്കാരും ഇതിന്റെ ചുറ്റുഭാഗത്ത് KC നഗരവും മുള്ളുകുണ്ട ഭാഗത്തുള്ള എല്ലാ പാവപ്പെട്ട പുരക്കാർക്കും ഇതിന്റെ സേവനം കിട്ടാൻ തൗഫീഖ് ചെയ്യട്ടെ. നമുക്ക് എല്ലാവർക്കും ഉള്ള തൗഫീഖ് കിട്ടെ. പ്രത്യേകിച്ചും ഇപ്പൊ പ്രസംഗിച്ച ജമാല് മറ്റേ ആലിക്കുഞ്ഞി പാറാവറി എന്റെ വലിയ ഫ്രണ്ടാണ് അയാള് ഇൻഷാ അല്ലാഹ് ഇതിന് വേണ്ടി നല്ലോണം പ്രയത്നപ്പെടും. ഈ ഹജ്ജിനൊക്കെ നല്ലോണം പരിഗണിക്കുന്ന അയാളോട് എന്റെ നാടാണ്, ഞങ്ങളെ ജന്മതാണ്, ഇതാണ് എന്റെ പണ്ടത്തെ പൊരയിന്റെ തായിലാണ്, ഇത് ഞങ്ങളെ തറവാട് സ്വത്തിൽപ്പെട്ടതാണ്, ഞങ്ങളെ ഉമ്മൂപ്പമാന്റെ എന്റെ സ്വന്തം പേരിലൊന്നും ഉള്ളതല്ല, ഞങ്ങളെല്ലാ ബ്രദേഴ്സും പെങ്ങന്മാരുടെ പേരിലുള്ളതാണ്. അതുകൊണ്ട് അല്ലാഹു സുബ്ഹാനഹു വ തആല ഇങ്ങനെയുള്ള സേവനം ചെയ്യാൻ നമുക്ക് തൗഫീഖ്, നമുക്ക് എല്ലാവർക്കും തൗഫീഖ് ചെയ്യട്ടെ. എന്നും ഇങ്ങനെയുള്ള നല്ല നല്ല സേവനങ്ങൾ ഈ ഹജ്ജിനടക്കത്തും ഈ ഭാഗത്ത് വരാൻ അല്ലാഹു തൗഫീഖ് ചെയ്യട്ടെ. എല്ലാവരും ദ്വാരക്കണമെന്ന് പറഞ്ഞുകൊണ്ട് ഞാൻ അവസാനിക്കുന്നു. അസ്സലാമു അലൈക്കും. ಉಳ್ಳಾಳ ತಾಲೂಕು ಸಮಿತಿ ಕರ್ನಾಟಕ ಮುಸ್ಲಿಂ ಜಮಾತ್ ಪ್ರಾರಂಭವಾದ ನಂತರ ಉಳ್ಳಾಳ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಗ್ರಾಮ ಸಮಿತಿಗಳನ್ನು ರಚಿಸಲಾಯಿತು. ಅದೇ ರೀತಿ ತಲಪಾಡಿ ಗ್ರಾಮ ಸಮಿತಿ ಮತ್ತು ಕೋಟಕಾರ ಗ್ರಾಮ ಸಮಿತಿಗಳು ಈ ಭಾಗದಲ್ಲಿ ಪ್ರಾರಂಭವಾಯಿತು. ಕೋಟಕಾರ ಗ್ರಾಮ ಸಮಿತಿ ರಚನಾ ಸಂದರ್ಭದಲ್ಲಿ ನಾನು ಕೂಡ ಆಗಮಿಸಿದ್ದೆ. ತಲಪಾಡಿ ಗ್ರಾಮ ಸಮಿತಿಯ ರಚನಾ ಸಂದರ್ಭದಲ್ಲಿ ಕೂಡ ಬಂದಿದ್ದೆ. ಕೋಟಕಾರ ಗ್ರಾಮ ಸಮಿತಿಯ ರಚನಾ ಕಾರ್ಯಕ್ರಮದಲ್ಲಿ ನಾನು ಕೆಲವು ಮಾಹಿತಿಗಳನ್ನು ನೀಡಿದ್ದೆ. ಕರ್ನಾಟಕ ಮುಸ್ಲಿಂ ಜಮಾತಿನ ಧ್ಯೇಯ, ಉದ್ದೇಶ ಮತ್ತು ಗುರಿ ಏನು, ಇದು ಸಾರ್ವಜನಿಕವಾಗಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಾನು ಮಾತನಾಡಿದ್ದೆ. ಅಂದು ನಾನು ನಾವು ಮುಸ್ಲಿಂ ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಪ್ರಬುದ್ಧತೆಯನ್ನು ಪಡೆಯಬೇಕಾದಂತಹದ್ದು ಮುಖ್ಯವಾದಂಥ ಆ ಗುರಿಯನ್ನು ಇಟ್ಟುಕೊಂಡು ಈ ಕರ್ನಾಟಕ ಮುಸ್ಲಿಂ ಜಮಾತ್ ಪ್ರಾರಂಭವಾಗಿದೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದೆ. ಅಂದು ನಾನು ಮಾತಾಡ್ತಾ ಇಂದಿನ ನಮ್ಮ ಸಮುದಾಯದ ಯುವಕರು ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಲ್ಲಿ ಮುಂದುವರಿತಾ ಇದ್ದರೂ ಕೂಡ ವೃತ್ತಿ ಶಿಕ್ಷಣದ ಬಗ್ಗೆ ನಾವು ತೆಗೆದುಕೊಳ್ಳುವಂತಹ ಕಾಳಜಿ ಅದು ಸಾಕಾಗುವುದಿಲ್ಲ. ವೃತ್ತಿ ಶಿಕ್ಷಣವನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಬೇಕು. ಆ ಮುಖಾಂತರ ಸರ್ಕಾರಿ ಉದ್ಯೋಗಗಳನ್ನು ಪಡೆಯುವಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಹೇಳಿದ್ದೆ. ಅದೇ ರೀತಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ನಾವು ಯಾವ ರೀತಿಯಲ್ಲಿ ಪ್ರಬುದ್ಧತೆಯನ್ನು ಪಡೆಯಬೇಕು ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಆ ಸಂದರ್ಭದಲ್ಲಿ ನಾನು ವಿವರಿಸಿದ್ದೆ. ಇಂದು ಏನಾಗಿದೆ ಅಂತ ಹೇಳಿದರೆ, ಆರ್ಥಿಕವಾಗಿ ನಮ್ಮ ಸಮುದಾಯದಲ್ಲಿ ಹೆಚ್ಚಿನ ಅತ್ಯಂತ ಶ್ರೀಮಂತರಿದ್ದರೂ ಕೂಡ ನಾವು ಶೇಕಡಾವಾರು ವಿವರಗಳನ್ನು ತೆಗೆದು ನೋಡಿದಾಗ
ಆ ಶ್ರೀಮಂತರ ಮತ್ತು ಅತಿ ಕೆಳಗಿನ ಮಟ್ಟದಲ್ಲಿರುವಂತ ಆ ಜನರ ಆರ್ಥಿಕ ಅಂತರ ಅದು ತುಂಬಾ ವಿಶಾಲವಾಗಿದೆ. ಯಾಕಂತ ಹೇಳಿದ್ರೆ ಇದ್ದವರ ಹತ್ರ ಬೇಕಾದಷ್ಟು ಇರ್ಬೋದು, ಇಲ್ಲದವರ ಹತ್ರ ಏನೂ ಇಲ್ಲದಂತ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಈ ರೀತಿಯ ಈ ಅಂತರ, ಈ ಸಾಮಾಜಿಕ ಆರ್ಥಿಕವಾದಂತಹ ಅಂತರ ಯಾವುದಿದೆ ಅದನ್ನ ತಗ್ಗಿಸುವಂತ ಕೆಲಸ ನಮ್ಮಿಂದ ಆಗಬೇಕು. ಅದು ಆಗ್ಬೇಕಾದ್ರೆ ನಾವು ಆರ್ಥಿಕವಾಗಿ ನಮ್ಮ ಸಮುದಾಯ ಸಬಲೀಕರಣ ಆಗುವ ರೀತಿಯಲ್ಲಿ ನಾವು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಆ ಕೆಲಸ ಕರ್ನಾಟಕ ಮುಸ್ಲಿಂ ಜಮಾತಿನ ಪರವಾಗಿ ಆಗಬೇಕು ಅಂತ ಹೇಳುವಂತ ಮಾತನ್ನು ಕೂಡ ಆ ದಿವಸ ಹೇಳಿದೆ. ಸಾಮಾಜಿಕವಾಗಿ ನಾವಿಂದು ಭಾರಿ ಬೇಸರದಲ್ಲಿ ಹೇಳಬೇಕಾಗ್ತದೆ. ನಮ್ಮ ಯುವಕರು, ಕೆಲವು ಯುವಕರು ಸಾಮಾಜಿಕವಾಗಿ ದಾರಿ ತಪ್ಪಿ ಹೋಗುವಂತಹ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೇವೆ. ಇಂಥ ವ್ಯವಸ್ಥೆಗಳು SSF ಆಗಿರ್ಬೋದು, SYS ಆಗಿರ್ಬೋದು, ಅಥವಾ ಇನ್ನಿತರ ಧಾರ್ಮಿಕ ಸಂಘಟನೆಗಳಾಗಿರ್ಬೋದು, ಇವುಗಳ ಮುಖಾಂತರ ಇವುಗಳಿಂದ ಈ ದುಶ್ಚಟಗಳಿಂದ ಸಾಮಾಜಿಕವಾಗಿ ದಾರಿ ತಪ್ಪುವಂತಹ ಯುವಕರನ್ನ ಬದಲಾಯಿಸಲಿಕ್ಕೆ ಸಾಧ್ಯವಾಗಿದೆ. ಇದು ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ. ಆದರೆ ಇನ್ನೂ ಕೂಡ ನಮ್ಮ ಯುವಕರು ಆ ದಾರಿ ತಪ್ಪುವಂತ ದುಶ್ಚಟಗಳಿಗೆ ಹೋಗುವಂತ ಯುವಕರು ಇನ್ನೂ ಕೂಡ ಇದ್ದಾರೆ. ಇಂಥವರನ್ನ ಕೂಡ ಇನ್ನೂ ಕೂಡ ಹೆಚ್ಚಿನ ಧಾರ್ಮಿಕ ಸಂಘಟನೆಗಳ ಮುಖಾಂತರ ಅದರಲ್ಲಿ ಒಳವು ಬರುವಂತಹ ರೀತಿಯಲ್ಲಿ ಅವರನ್ನ ಪರಿವರ್ತಿಸಿ ಆ ದುಶ್ಚಟಗಳಿಂದ ನಾವು ಅವರನ್ನ ಪಾರು ಮಾಡಬೇಕಾದಂತ ಕೆಲಸವನ್ನ ಕೂಡ ಮಾಡಬೇಕಾಗ್ತದೆ. ಇದು ಕೂಡ ನಮ್ಮ ಕರ್ನಾಟಕ ಮುಸ್ಲಿಂ ಜಮಾತಿನ ಉದ್ದೇಶದಲ್ಲಿ ಒಂದಾಗಿದೆ. ಅದೇ ರೀತಿ ಶೈಕ್ಷಣಿಕವಾಗಿ ನಾನು ಆಗಲೇ ಹೇಳಿದೆ, ನಾವು ನಮ್ಮ ಯುವಕರನ್ನ ವೃತ್ತಿ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಟ್ಟು ಅವರನ್ನ ಹೆಚ್ಚಿನ ನಮ್ಮ ಊರಲ್ಲೇ ನಿಂತು ಉದ್ಯೋಗ ಮಾಡುವಂತಹ ರೀತಿಯಲ್ಲಿ ಅವರನ್ನ ಬೆಳೆಸಬೇಕಾದಂತ ಅಗತ್ಯವಿದೆ. ಇನ್ನು ರಾಜಕೀಯವಾಗಿ ನಮ್ಮ ಸಮುದಾಯದಲ್ಲಿ ಒಂದು ದೊಡ್ಡ ಒಂದು ಚಟ ಅಂತ ಹೇಳಿದರೆ ಕಾಲ ಎಳೆಯುವಂತಹ ಒಂದು ಪ್ರವೃತ್ತಿ. ಯಾರಾದರೂ ಒಬ್ಬ ರಾಜಕೀಯವಾಗಿ ಅವ ಅಭಿವೃದ್ಧಿ ಹೊಂದುತ್ತಾನಂತ ಆದ್ರೆ ಅವನನ್ನು ಯಾವುದಾದರೂ ರೀತಿಯಲ್ಲಿ ಕಾಲು ಹಿಡಿದು ಕೆಳಗೆ ಹಾಕಿ ಅವನನ್ನ ನಾಶನ ಮಾಡಬೇಕು, ಅವ ಅಭಿವೃದ್ಧಿ ಹೊಂದಬಾರದು ಅಂತ ಹೇಳುವಂತ ರೀತಿಯಲ್ಲಿ ಪ್ರವರ್ತಿಸುವಂತಹ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಇಂಥವರನ್ನ ಕೂಡ ಬದಲಾಯಿಸುವಂತಹ ಕೆಲಸ ಇದು ಕೂಡ ಕರ್ನಾಟಕ ಮುಸ್ಲಿಂ ಜಮಾತಿನ ಪರವಾಗಿ ಆಗಲೇಬೇಕಾಗಿದೆ. ಅಂದು ನಾನು ಈ ಮಾಹಿತಿ ಕೊಡ್ತಿರುವಾಗ ಕೋಟಕಾರು ಗ್ರಾಮ ಸಮಿತಿ ರಚನೆಯಾದ ನಂತರ ಅಂದೇ ಒಂದು ಗ್ರಾಮ ಸಮಿತಿಯವರು ಒಂದು ತೀರ್ಮಾನವನ್ನ, ಒಂದು ನಿರ್ಣಯವನ್ನ ಕೈಗೊಂಡರು. ನಾವು ಕೂಡಲೇ ಒಂದು ಮಾಹಿತಿ ಸೇವಾ ಕೇಂದ್ರವನ್ನ ಪ್ರಾರಂಭ ಮಾಡುತ್ತೇವೆ. ಅದರ ಮುಖಾಂತರ ಉದ್ಯೋಗದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಇನ್ನಿತರ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಸಮುದಾಯದ ಯುವಕರಿಗೆ, ಬಡವರಿಗೆ ಮಾಹಿತಿ ಕೊಡುವಂತ ಕೆಲಸ ನಾವು ಮಾಡ್ತೇವೆ ಅಂತ ಹೇಳುವಂತ ಒಂದು ನಿರ್ಣಯವನ್ನ ಅಂದು ತೆಗೆದುಕೊಂಡ್ರು. ಆ ನಿರ್ಣಯದ ಪ್ರಕಾರ ಇಂದು ಈ ಮಾಹಿತಿ ಸೇವಾ ಕೇಂದ್ರವನ್ನ ಅವರು ಉದ್ಘಾಟನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳಿದ, ಪ್ರಥಮವಾಗಿ ನಾನು ಕೋಟಕಾರು ಗ್ರಾಮ ಸಮಿತಿಯವರಿಗೆ ನಾನು ಉಳ್ಳಾಳ ತಾಲೂಕು ಸಮಿತಿಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅಂತ. ಉಳ್ಳಾಳ ತಾಲೂಕು ಸಮಿತಿ ಪ್ರಾರಂಭವಾದ ನಂತರ ಇಂಥ ಒಂದು ಕೇಂದ್ರ ಪ್ರಥಮವಾಗಿ ಈ ಕೋಟಕಾರು ಗ್ರಾಮ ಸಮಿತಿಯವರು ಪ್ರಾರಂಭ ಮಾಡಿದ್ದಾರೆ.
ಇನ್ಶಾ ಅಲ್ಲಾಹ್ ಇನ್ನು ಮುಂದಕ್ಕೆ ಇನ್ನಿತರ ಗ್ರಾಮ ಸಮಿತಿಯವರು ಕೂಡ ಇದೇ ರೀತಿಯ ಸೇವಾ ಕೇಂದ್ರವನ್ನ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಮುಂದುವರಿಬಹುದು ಅಂತ ಹೇಳುವಂತ ಭರವಸೆಯನ್ನ ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಈ ಕೋವಿಡ್ ಈ ಸಂದರ್ಭದಲ್ಲಿ ನಿರೀಕ್ಷೆಯಷ್ಟು ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಕೂಡ ಕೆಲವು ಗ್ರಾಮ ಸಮಿತಿಗಳು ಉಳ್ಳಾಲ ತಾಲೂಕಿನಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಇನ್ಶಾ ಅಲ್ಲಾಹ್ ಆದಷ್ಟು ಬೇಗ ಆ ಗ್ರಾಮ ಸಮಿತಿಗಳನ್ನ ಪ್ರಾರಂಭ ಮಾಡಿದ ನಂತರ ಎಲ್ಲ ಗ್ರಾಮ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರನ್ನ ಸೇರಿಸಿ ಸುಮಾರು ಉಳ್ಳಾಲ ತಾಲೂಕಿನ 22 ಗ್ರಾಮಗಳ ಸದಸ್ಯರನ್ನ ಸೇರಿಸಿ ಒಂದು ಉತ್ತಮ ರೀತಿಯ ಒಂದು ಕಾರ್ಯಾಗಾರವನ್ನ, ಮಾಹಿತಿ ಕಾರ್ಯಾಗಾರವನ್ನು ಕೂಡ ನಾವು ಉಳ್ಳಾಲ ತಾಲೂಕು ಸಮಿತಿಯಿಂದ ಮಾಡಲಿಕ್ಕೆ ನಾವು ನಿರೀಕ್ಷಿಸಿದ್ದೇವೆ. ಆ ಕೆಲಸಗಳನ್ನು ಕೂಡ ನಾವು ಮಾಡ್ತೇವೆ. ಇನ್ನೊಂದು ಸಂತೋಷದ ವಿಷಯ, ಈ ಕೋವಿಡ್ ಈ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕಿನ ಆ ಪ್ರದೇಶದಲ್ಲಿ 2 ಸೇವಾ ಕೇಂದ್ರಗಳನ್ನ, ಸಹಾಯ ಎಂಬ 2 ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದೇವೆ. ಒಂದು ಉಳ್ಳಾಲ, ಮತ್ತೊಂದು ಮುಡಿಪು. ಉತ್ತಮ ರೀತಿಯಲ್ಲಿ ಆ ಕೇಂದ್ರಗಳು ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಕೂಡ ಮುಡಿಪು ಕೇಂದ್ರ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಜನರ ಸೇವೆಯಲ್ಲಿ ನಿರಂತರವಾಗಿ ಸೇವೆ ಮಾಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇನ್ಶಾ ಅಲ್ಲಾಹ್ ಇನ್ನು ಮುಂದಕ್ಕೆ ಕೂಡ ನಾವು ಈ ಉಳ್ಳಾಲ ತಾಲೂಕಿನಲ್ಲಿ ಉತ್ತಮ ರೀತಿಯಲ್ಲಿ ಮುಸ್ಲಿಂ ಜಮಾತನ್ನ ಸಂಘಟನೆ ಮಾಡ್ತೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಸಹಾಯ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳುತ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗಿಯಾಗಿದ್ದಾರೋ, ಯಾರೆಲ್ಲ ಕಾರಣಕರ್ತರಾಗಿದ್ದಾರೋ ಅವರನ್ನ ಇನ್ನೊಮ್ಮೆ ನಾನು ಅಭಿನಂದಿಸುತ್ತಾ, ತಮ್ಮೆಲ್ಲರನ್ನ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಗ್ರಾಮ ಸಮಿತಿಯ ಅಧ್ಯಕ್ಷರಾದಂತಹ ಅಹಮದ್ ಸರ್ ಅವರು ಕೂಡ ಬಶೀರ್ ಅವರಿದ್ದಾರೆ. ಎಲ್ಲರನ್ನು ಕೂಡ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಬಹುಮಾನ್ಯರಾದ ಅಹಮದ್ ಸರ್ ಅವರು ಒಂದೆರಡು ಮಾತನಾಡಿ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಈಗಾಗಲೇ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಲಾಕ್ಡೌನ್ ಈ ಸಂದರ್ಭದಲ್ಲಿ ನಾವು ಹೆಚ್ಚಿನ ಕಾರ್ಯಕ್ರಮವನ್ನು, ಹೆಚ್ಚಿನ ಸಮಯವನ್ನು ಉಪಯೋಗಿಸುವುದಷ್ಟು ಒಳ್ಳೆಯ ಸಮಂಜಸವಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಅದರೊಂದಿಗೆ ನಮ್ಮ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಹುಶಃ ನಮ್ಮ ಹೆಚ್ಚಿನ ಶಾಸಕರು, ಮಾಜಿ ಮಂತ್ರಿಗಳಾದ ಯುಟಿ ಖಾದರ್ ಅವರು ನೆರವೇರಿಸಬೇಕಾಗಿತ್ತು. ಬಹುಶಃ ಬೆಂಗಳೂರಿನ ತುರ್ತು ಕಾರ್ಯಕ್ರಮದಲ್ಲಿ ಅವರು ಅಲ್ಲಿ ಭಾಗಿಯಾಗಿರುವುದರಿಂದ ಆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ಅದೇ ಸ್ಥಾನದಲ್ಲಿರುವ ನಮ್ಮೆಲ್ಲರ ಮುಂದಕ್ಕೆ ಇನ್ನಷ್ಟು ರಾಜಕೀಯ ಭವಿಷ್ಯ ಇರುವ ನಮ್ಮೆಲ್ಲರ ನಾಯಕರಾದ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಆದ ಮೋಹನ್ರವರ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಅಧ್ಯಕ್ಷ ಎಂಬ ನೆಲೆಯಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಈ ನಮ್ಮ ಕನಸು ಅಜಿನಡಕ ಈ ಪ್ರದೇಶದ ಜನರಿಗೆ, ಅದರಲ್ಲೂ ಸಹ ಪ್ರಾಮುಖ್ಯವಾಗಿ ಈಗ ಅತ್ಯಂತ ವೇಗವಾಗಿ ನಡೆಯುತ್ತಿರುವ ಸರ್ಕಾರದ ಈ ಕೊರೋನಾದ ಸಂದರ್ಭದಲ್ಲಿ ಕೆಲವು ಸವಲತ್ತುಗಳು ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ನೋಂದಾವಣೆ ಕಾರ್ಯಕ್ರಮ ಅದೆಲ್ಲ ಬಹಳ ತುರ್ತಾಗಿ ಈಗ ಆಗಬೇಕಾಗಿದೆ. ಆಗುವುದರಿಂದ ಈ ಪ್ರದೇಶದ ಜನರಿಗೆ ಅದೊಂದು ಬೇರೆ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮ ಇಲ್ಲಿಯೇ ಈ ವ್ಯವಸ್ಥೆಯನ್ನು ಮಾಡಬೇಕೆಂದು ಪ್ರಯತ್ನ ಪಟ್ಟು ಆ ಕನಸುಗೊಂಡು ನಾವು ಆ ಕನಸನ್ನು ಇವತ್ತು ನೆರವೇರಿಸಿಕೊಂಡಿದ್ದೇವೆ. ಈಗಾಗಲೇ ಧನ್ಯವಾದಗಳು ಹೇಳಿದಂತೆ ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಾವು ಪ್ರೋತ್ಸಾಹವನ್ನು ನೀಡಿ ಅದಕ್ಕೆ ಒಂದು ಕಂಪ್ಯೂಟರ್ ನಾನು ಸ್ವಂತ ಕೊಡ್ತೇನೆ ಎಂದು ನಮಗೆ ಪ್ರೋತ್ಸಾಹವನ್ನು ನೀಡಿದ ನಮ್ಮ ಮಿತ್ರರಾದ ಜಮಾಲ್ ಅಜಿನಡ್ಕರ್ ಅವರಿಗೆ ನಾನು ನನ್ನ ಕೋಟೆಕ್ಕಾರ್ ಮುಸ್ಲಿಂ ಜಮಾತಿನ ಪರವಾಗಿ ನಾನು ಧನ್ಯವಾದವನ್ನು ಹೇಳುತ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಿಂಟರ್ ಅನ್ನು ಒದಗಿಸಿಕೊಟ್ಟ ಇಲ್ಲಿಯ SYS ನವರಿಗೂ, ಹಾಗೆ ಇಲ್ಲಿಯ ಈ ಕಾರ್ಯಕ್ರಮಕ್ಕೆ ಈ ಸೇವಾ ಕೇಂದ್ರವನ್ನು ಇಲ್ಲಿ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟ SSF ಮತ್ತು SYS ಮತ್ತು SPS ಮತ್ತು ತಾಜುಲ್ ಉಲಮಾ ಸೆಂಟರ್ನ ಎಲ್ಲ ಪದಾಧಿಕಾರಿಗಳಿಗೂ ನಾನು ಮುಸ್ಲಿಂ ಜಮಾತಿನ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಪ್ರದೇಶದ ಸುತ್ತಮುತ್ತಲಿನ ಎಲ್ಲ ಜನರು ಕಾರ್ಮಿಕರ ನೋಂದಾವಣೆ ಮತ್ತು ಅಸಂಘಟಿತ ಕಾರ್ಮಿಕರ ನೋಂದಾವಣೆ, ಮಕ್ಕಳ ಸ್ಕಾಲರ್ಶಿಪ್, ಇನ್ನಿತರ ಎಲ್ಲ ಸವಲತ್ತುಗಳನ್ನು ಅವರನ್ನು ಪ್ರೋತ್ಸಾಹಿಸಿ ಇಲ್ಲಿ ಕರೆದುಕೊಂಡು ಬಂದು ಆ ಕೆಲಸವನ್ನು ಇಲ್ಲಿಯ SSF ನ ಕಾರ್ಯಕರ್ತರು ನಿರಂತರವಾಗಿ ಮಾಡಬೇಕೆಂದು ಹೇಳುತ್ತಾ
ನನಗೆ ಈ ಒಂದು ಅವಕಾಶಕ್ಕೆ ದೇವ ಸರ್ವಸ್ಥಾನದ ಅಲ್ಲ ನಮ್ಮ ಕಾರ್ಯಕ್ರಮವನ್ನು ಅವನ ತೃಪ್ತಿವಾದ ಒಂದು ಕಾರ್ಯಕ್ರಮವಾಗಲಿ, ಅವನು ಸಂತೃಪ್ತಿಯನ್ನು ತಿಳಿಸಲು ಒಂದು ಅವಕಾಶ ಆಗಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಭಾಷಣಕ್ಕೆ ವಿರಾಮ ಹಾಕುತ್ತೇನೆ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್.